ವಿ4 ವಿತ್ ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಹಲವರಿಂದ ನೇರ ಕರೆಗಳ ಮೂಲಕ ಕೆಲವೊಂದು ಪರಿಸ್ಥಿತಿಗಳ ವಿವರಣೆಗಳನ್ನು ನಾನು ಕೇಳ್ತೇನೆ. ಜೊತೆಗೆ ಸರಕಾರ ಮನಸ್ಸು ಮಾಡದಿದ್ರೂ ಕೂಡ ಸಂಘ ಸಂಸ್ಥೆಗಳು ಇವತ್ತು ಜನರ ಸೇವೆಗೆ ನಿಂತಿವೆ. ಅಲ್ಲಲ್ಲಿ ಅನ್ನದಾನವನ್ನು ಮಾಡ್ತಾ ಇದೆ, ಅಸಹಾಯಕರಿಗೆ ಸಹಾಯಗಳನ್ನು ಮಾಡ್ತಾ ಇದೆ. ಅದರ ಬಗೆಗೂ ನಾನು ಗಮನ ಸೆಳೀತೇನೆ. ಕೆಲವು ದಿನಗಳ ಹಿಂದೆ ಸರ್ಕಾರ ಘೋಷಿಸಿದ ಪ್ಯಾಕೇಜ್ಗಳ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದೆ. ಅದರ ಸತ್ಯಾಸತ್ಯತೆ ಏನು? ಮೊದಲಿಗೆ ನೋಡೋಣ. ನಾನು ಈಗಾಗಲೇ ಹೇಳಿದ್ದೆ, ಕಲಾವಿದರ ಬಗೆಗಿನ ಪರಿಸ್ಥಿತಿ, ಆದೇಶ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ನೋಡೋಣ. ಏನು ಕಲಾವಿದರಿಗೆ ತಲಾ ಒಬ್ಬ ಕಲಾವಿದರಿಗೆ 3,000 ನೀಡ್ತೇನೆ ಅಂತ ಸರ್ಕಾರ ಹೇಳಿತ್ತು. ಒಟ್ಟು 16,000 ಕಲಾವಿದರಿಗೆ 3,000ದಂತೆ ಒಟ್ಟು 4.82 ಕೋಟಿ ಕಲಾವಿದರಿಗೆ ತಲಾ 3,000ದಂತೆ ಸರ್ಕಾರ ಘೋಷಣೆ ಮಾಡಿತ್ತು. ಒಟ್ಟು 16,000 ಮಂದಿಗೆ 3,000ದಂತೆ 4.82 ಕೋಟಿಯನ್ನ ಅದು ಹೇಳಿತ್ತು. ಆದರೆ ಇಲ್ಲಿ ಕೆಲವು ವಿಚಾರಗಳನ್ನ ನಾನು ಈಗಾಗಲೇ ನೀಡಬೇಕಾಗಿದೆ. ಏನು ಸ್ವಲ್ಪ ಸಮಯದ ಹಿಂದೆ ಕಲಾವಿದರೊಬ್ಬರು ಜಿಲ್ಲೆಯ ಅಧಿಕಾರಿಯೊಬ್ಬರಿಗೆ ಕರೆ ಮಾಡಿದ್ದಾರೆ. ಸರ್, ಕಲಾವಿದರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಆ ಘೋಷಣೆ ಮಾಡಿದಂತ ಏನಾದರೂ ಆದೇಶ ನಿಮಗೆ ಬಂದಿದೆಯಾ ಸರ್? ನನ್ನ ಹೆಸರಿದೆಯಾ ಸರ್? ನಾನೂ ಕೂಡ ಒಬ್ಬ ಕಲಾವಿದ, ಹೆಸರಿದೆಯಾ ಅಂತ ಕೇಳುವಾಗ ಯಾವುದೇ ಆದೇಶಗಳು ಕೂಡ ಇನ್ನೂ ಕೂಡ ನಮ್ಮ ಕೈ ಸೇರಿಲ್ಲ ಅಂತ ಅನ್ನುವಂಥ ಉತ್ತರ ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಿಂದ ಬಂದಿದೆ. ಅಂದ್ರೆ ಇದು ಕಳೆದ ವರ್ಷ ಕೂಡ ಹಾಗೆ, ಕಳೆದ ವರ್ಷ ಕೂಡ ಆದೇಶ ಬಂದಿತ್ತು. ಆದರೆ ಹಲವಾರು ಮಂದಿಗೆ ಸಿಗಲಿಲ್ಲ. ಅದು ಇದು ಇನ್ನೊಂದು ಮತ್ತೊಂದು ಅನ್ನುವಂಥ ಹಲವಾರು ರೀತಿಯ ಗೊಂದಲಗಳು ಕೂಡ ನಡೆದಿದ್ವು. ಇದೀಗ ಮತ್ತೆ ಈ ಸಂಭಾವನೆ ಕೂಡ ಕೈ ಸೇರುತ್ತದೋ ಅನ್ನುವಂಥ ಅನುಮಾನಗಳು ಇವತ್ತು ಕಾಡ್ತಾ ಇರುವಂಥದ್ದು. ಸರಿಯಾದ ರೀತಿಯಲ್ಲಿ ಅದು ಅರ್ಹರಿಗೆ ತಲುಪಿಲ್ಲ ಅನ್ನುವಂಥದ್ದು. ಏನು ಕರಾವಳಿಯ ಯಕ್ಷಗಾನ ಮತ್ತು ತುಳು ರಂಗಭೂಮಿ ಕಲಾವಿದರಿಗೂ ಕೂಡ ಅದು ಸಿಕ್ಕಿಲ್ಲ ಅಂತ ಅನ್ನೋದು. ಇದೀಗ ಜಾದೂಗಾರರು ಕೂಡ ತಮ್ಮ ಒಂದು ಆಗ್ರಹವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಜಾದೂಗಾರರನ್ನು ಕೂಡ ಈ ಕಲಾವಿದರ ಏನು ತಾವು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದೀರಿ ಆ ಒಂದು ಪಟ್ಟಿಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ಅನ್ನುವಂಥ ಆಗ್ರಹವನ್ನು ಜಾದೂಗಾರರು ಇವತ್ತು ಇಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲ ಏನು ಇದ್ರೂ ಕೂಡ ಈಗಾಗಲೇ ಆ ಸರ್ಕಾರ ಹೇಳಿದೆ, ನಾವು ಇಷ್ಟೊಂದು ಕಲಾವಿದರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ಆದರೆ ಸರ್ಕಾರದ ಆದೇಶ ಬಂದಿಲ್ಲ ಅಂತ ಅನ್ನುವಂಥದ್ದು. ಓಕೆ, ಇದರ ಬಗೆಗೆ ನಾನು ಒಂದು ಗಮನವನ್ನ ಸೆಳೆಯಬೇಕು, ಮಾತನಾಡಬೇಕು. ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರದಂತ ಹೋಗೋಣ. ಅಂದ್ರೆ ಸಣ್ಣ ವ್ಯಾಪಾರಿಗಳ ಪರಿಸ್ಥಿತಿಯನ್ನ ಕೇಳೋರು ಯಾರು ಅಂತ ಅನ್ನುವಂಥದ್ದನ್ನ ನಾನು ಹೇಳಿದ್ದೆ. ಅದರ ಪರಿಸ್ಥಿತಿಯನ್ನು ಕೂಡ ನೋಡೋಣ. ಯಾವ ರೀತಿಯಲ್ಲಿ ಅಂದ್ರೆ ನಾನು ಹೇಳಿದೆ, ಬಟ್ಟೆ ಅಂಗಡಿ ಮತ್ತು ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಾಪಾರಿಗಳ ಪರಿಸ್ಥಿತಿಯನ್ನು ಕೇಳೋರು ಯಾರು ಅನ್ನುವಂಥದ್ದು. ಅಂಗಡಿಯಲ್ಲಿ ಕೆಲಸ ಮಾಡುವಂತ ಏನು ಕಾರ್ಮಿಕರಿದ್ದಾರೆ ಅವರುಗಳು, ಹೋಟೆಲ್, ಸ್ಟೇಷನರಿ, ಬ್ಯೂಟಿ ಪಾರ್ಲರ್, ವರ್ಕ್ಶಾಪ್ಗಳು ಅಂದ್ರೆ ಇಂಜಿನಿಯರಿಂಗ್ ವರ್ಕ್ಶಾಪ್ಗಳು, ಎಲ್ಲ ರೀತಿಯಂತ ಬಿಲ್ಗಳನ್ನ ಕಟ್ಟಬೇಕು ಅವರು. ಬಟ್ಟೆ ಅಂಗಡಿ, ಸಣ್ಣ ಜ್ಯುವೆಲ್ಲರಿ, ಹಾರ್ಡ್ವೇರ್ ವರ್ಕ್ಶಾಪ್ ಎಲ್ಲ. ಆದ್ರೆ ಇವರು EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ವಿದ್ಯುತ್ ಬಿಲ್ ಕೊಡಬೇಕು, ನೀರಿನ ಬಿಲ್ಲು ಕಟ್ಟಬೇಕು, ತೆರಿಗೆಗಳನ್ನು ಕೂಡ ಕಟ್ಟಬೇಕು. ಇವ್ಯಾವುದಕ್ಕೂ ಕೂಡ ವಿನಾಯಿತಿ ಇಲ್ಲ ಅನ್ನೋದು. ಇವ್ಯಾವುದಕ್ಕೂ ಕೂಡ ವಿನಾಯಿತಿ ಇಲ್ಲ. ಸಿಬ್ಬಂದಿಗಳ ಪರಿಸ್ಥಿತಿ ಅಂತೂ ಅಯೋಮಯವಾಗಿದೆ. ಯಾಕಿಲ್ಲ, ನಮಗೆ ಯಾಕಿಲ್ಲ ಅಂತ ಇವರು ಕೆಲವರು ಕೇಳ್ತಿದ್ದಾರೆ. ಯಾರು? ಮೀನುಗಾರರು, ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವವರು, ಕ್ಯಾಟ್ರಿಂಗ್ ನಡೆಸ್ತಾ ಇರುವವರು, ಅಂಗಡಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಇವರೆಲ್ಲರನ್ನು ಕೂಡ ಈ ಅಸಂಘಟಿತ ವಲಯದಲ್ಲಿ ಸರ್ಕಾರ ಸೇರಿಸಲಿಲ್ಲ. ಈಗ ಇವರೆಲ್ಲ ಕೇಳ್ತಿದ್ದಾರೆ, ನಮ್ಮನ್ನು ಕೂಡ ಸೇರಿಸಲಿಲ್ಲ, ನಮ್ಮನ್ನು ಯಾಕೆ ಸೇರಿಸಲಿಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ನೋಡೋಣ. ಕಳೆದ 1-2 ದಿನಗಳ ಹಿಂದೆ ಜನನಾಯಕರ ಒಬ್ಬರು ನಾನು ಸಂದರ್ಶನ ಮಾಡ್ತಿರುವಂಥ ಸಂದರ್ಭದಲ್ಲಿ ವರ್ಕಾಡಿಯಿಂದ ಹೋಟೆಲ್ ಕಾರ್ಮಿಕರೊಬ್ಬರು ಫೋನ್ ಕರೆ ಮಾಡಿದ್ರು. ಅವರ ಪರಿಸ್ಥಿತಿಯನ್ನ ನಮ್ಮ ಮುಂದೆ ತೋಡಿಕೊಂಡ್ರು. ಏನಂತ ತೋಡಿಕೊಂಡ್ರು? ಇಲ್ಲಿದೆ ಅವರ ಆಡಿಯೋ.
ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಾಲಿ ರಿಕ್ಷಾ ಕಾರ್ಮಿಕರು ಮಾತ್ರ ಕಾಣುದು, ಈ ಹೋಟೆಲ್ನಲ್ಲಿ ದುಡಿಯುವವರಿಗೆ ಏನು ಓಟ್ ಹಾಕ್ಲಿಲ್ವಾ? ಅದೊಂದು ಕೇಳುವ ಪ್ರಶ್ನೆ. ನಾನು ಒಬ್ಬ ದುಡಿದು 5 ಜನನನ್ನು ಸಾಕಬೇಕು. ನಮಗೆ ಕಷ್ಟದಲ್ಲಿದ್ದೇವೆ ನಾವು. ಆದ್ರೆ ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಮಾತಾಡ್ಲಿಲ್ಲ. ಅವರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗೆ ಕಾಣುವುದು ರಾಜ್ಯ ಇವರು ರಿಕ್ಷಾ ಚಾಲಕರು ಮಾತ್ರ. ಇಷ್ಟು ವರ್ಷದಿಂದ ನಾವು ನಿಮಗೆ ಓಟ್ ಹಾಕಿ ನಿಮ್ಮನ್ನು ಮೇಲೆ ತಂದಿದ್ದೇವೆ. ಪ್ರಮೋದರೇ, ತಾವು ವರ್ಕಾಡಿ ಅಂದ್ರೆ ಎಲ್ಲಿ ಆಗಲಿ MP ಆಗಲಿ, ಈಗ ಯಾರು ನಾವು ಫೋನ್ ಮಾಡಿದ್ರೆ ಯಾರು ಎತ್ತುವುದಿಲ್ಲ. ಕೋರ್ಸೋಡು ಬೇಲೆ ಮಂತೊಂದುಲ್ಲೆ ಕಂಕನಾಟಿಡು ಹೋಟೆಲ್ ಅಂಚಾದಿ ಅನ್ನ ಒರಿಯನ ಬಗ್ಗೆ ಮಾತಾಡಿನತ್ತು ಮಸ್ತ್ ಹೋಟೆಲ್ ಕಾರ್ಮಿಕರು ಒಂದು ಬಾರಿ ಬಂಗುಡುಳ್ಳಿರೇನಿ ಪಂಡ ಪೂರಾ ರಿಕ್ಷಾ ಚಾಲಕರು ಕಾಣ ಆಜ್ ಗಂಟೆ ಲಕ್ಕದ ಪೂರ ಬೆನ್ಪೇರು 10 ಗಂಟೆ ಮುಟ್ಟ ಇಂಚಿನ ಬೇಲೆ ಮುನ್ಪೇರು ಆಂಡ ಹೋಟೆಲ್ ಇತ್ತಿನಾಗಲೇ ದಾಳಿಜ್ಜಿ ಸರ್ ದನಿಲಾಕಲ್ಲ ಈಗ ಬೆಂದಿನ ಮಾತ್ರ ಸಂಬಳ ಹಾಕಲು ಪಣನುಳ್ಳೇರು ದನ್ನಾಕಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಾಲಿ ರಿಕ್ಷಾ ಕಾರ್ಮಿಕರು ಮಾತ್ರ ಕಾಣುದು, ಈ ಹೋಟೆಲ್ನಲ್ಲಿ ದುಡಿಯುವವರಿಗೆ ಏನು ಓಟ್ ಹಾಕ್ಲಿಲ್ವಾ? ಅದೊಂದು ಕೇಳುವ ಪ್ರಶ್ನೆ. ನಾನು ಒಬ್ಬ ದುಡಿದು 5 ಜನನನ್ನು ಸಾಕಬೇಕು. ನಮಗೆ ಕಷ್ಟದಲ್ಲಿದ್ದೇವೆ ನಾವು. ಆದ್ರೆ ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಮಾತಾಡ್ಲಿಲ್ಲ. ಅವರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗೆ ಕಾಣುವುದು ರಾಜ್ಯ ಇವರು ರಿಕ್ಷಾ ಚಾಲಕರು ಮಾತ್ರ. ಇಷ್ಟು ವರ್ಷದಿಂದ ನಾವು ನಿಮಗೆ ಓಟ್ ಹಾಕಿ ನಿಮ್ಮನ್ನು ಮೇಲೆ ತಂದಿದ್ದೇವೆ. ಪ್ರಮೋದರೇ, ತಾವು ವರ್ಕಾಡಿ ಅಂದ್ರೆ ಎಲ್ಲಿ MP ಆಗಲಿ ಅವರು ತೋಡಿಕೊಂಡಂತ ಅಳಲು. ಆದರೆ ರಿಕ್ಷಾ ಕಾರ್ಮಿಕರಿಗೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಿರಬೇಕು. ಅವರಿಗೂ ಕೂಡ ಏನು ಕೊಟ್ಟಿದ್ರು ಕೂಡ ಅದು ಕೂಡ ಇನ್ನು ಬರ್ತದೆ ಇಲ್ವ ಅಂತ ಅನ್ನುವಂಥ ಅನುಮಾನ ಇದೆ. ಇನ್ನು ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟೆ. ಏನು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿದೆ, ಅದರಲ್ಲೂ ಏನು ಕೆಲವು ವಲಯಗಳನ್ನು ಅದು ಬಿಟ್ಟಿದೆ, ಆ ವಲಯಗಳ ಬಗ್ಗೆ ಕೂಡ ನಮ್ಮನ್ನು ಸೇರಿಸಿಕೊಳ್ಬೇಕಂತ ಆಗ್ರಹ ಬರ್ತಾ ಇರುವಂಥದ್ದು. ಆದರೆ ಈಗಾಗಲೇ ನಾನು ಕರೆ ಮಾಡಿ ಕೇಳುವಂಥ ಸಂದರ್ಭದಲ್ಲೂ ಕೂಡ ಜಿಲ್ಲಾ ಇಲಾಖೆಗೂ ಕೂಡ ಇದರಿಂದ ಯಾವುದೇ ಸರ್ಕಾರದಿಂದ ಆದೇಶಗಳು ಬಂದಿಲ್ಲ ಅಂತ ಅನ್ನುವಂಥದ್ದು. ಈಗ ಜಾದೂಗಾರರುಗಳು ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ಆಗ್ರಹ ಪಡಿಸಿದ್ದಾರೆ. ಜಾದೂಗಾರರನ್ನು ಕೂಡ ಕಲಾವಿದರ ಪಟ್ಟಿಗೆ ಸೇರಿಸಬೇಕು, ಈ ಪ್ಯಾಕೇಜ್ ನೀಡಲು ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದರ ಬಗ್ಗೆ ಈಗ ನಮ್ಮ ಜೊತೆಗೆ ಖ್ಯಾತ ಜಾದೂಗಾರರಾದ ಕುದ್ರೋಳಿ ಗಣೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಒಂದು ಆಗ್ರಹವನ್ನ ತಾವು ಪಡಿಸಿದ್ದೀರಿ, ಜಾದೂಗಾರರನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪ್ಯಾಕೇಜ್ಗೆ ಸೇರಿಸಿಕೊಳ್ಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು. ಆದರೆ ಒಟ್ಟಿನಲ್ಲಿ ಏನೋ ಒಂದು ಸಣ್ಣ ಪ್ಯಾಕೇಜ್ ಕೊಡುವಂಥದ್ದು, ಆದರೆ ಎಲ್ಲಾ ಕಲಾವಿದರುಗಳ ಒಂದು ಭವಿಷ್ಯ ಬಹಳ ತೂಗಿಯಲೇ ಇದೆ ಅಂತ ಅನ್ನುವಂಥದ್ದು. ತಾವು ಈಗ ಏನು ಇದ್ರ ಬಗ್ಗೆ ಗಮನ ಹರಿಸಿದ್ದೀರಿ, ಅದ್ರ ಬಗ್ಗೆ ಸರ್ಕಾರ ಏನಾದರೂ ಆಯಿತು ಅಂತ ಅನ್ನುವಂಥ ಏನಾದರೂ ಓಕೆ ಅಂತ ಅನ್ನುವಂಥ ಉತ್ತರ ಏನಾದರೂ ಬಂದಿದೆಯಾ, ಹೇಗೆ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮೊದಲು 2 ಮಾತು ಬಹಳ ಬೇಸರದಿಂದ ಹೇಳ್ಬೇಕಾಗುತ್ತೆ. ಒಂದು, ಸರ್ಕಾರ ನಾವು ಕಲಾವಿದರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ಕೊಂಡು ಅದರ ಬೆನ್ನ ಹಿಂದೆಗೆ 16,000 ಚಿಲ್ಲರೆಯನ್ನ ಕಲಾವಿದರ ಪಟ್ಟಿ ಮಾಡಿದ್ದೇವೆ, ಅವರಿಗೆ ಸಹಾಯ ಕೊಡ್ತಾರೆ ಅಂತ ಹೇಳಿದ್ರು. ನೀವು ನಿಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನೀವು ಹೇಳಿದಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಆದೇಶ ಅಥವಾ ಹೇಗೆ ಅದನ್ನು ಹಂಚುತ್ತಾರೆ ಅನ್ನೋದನ್ನು ಇನ್ನೂ ಕೂಡ ಸ್ಪಷ್ಟಪಡಿಸಲಿಲ್ಲ. ಹೌದು. ಇದರ ಮಧ್ಯದಲ್ಲಿ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ, ಇದು ಸ್ಪಷ್ಟ ಮಾಹಿತಿ ಅಲ್ಲ, 16,000 ಕಲಾವಿದರು ಯಾವ ನೆಲೆಗಟ್ಟಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಯಾರತ್ತಾದ್ರೂ ಕೇಳಿದ್ರೆ, ಯಾರು ಕನ್ನಡ ಸಂಸ್ಕೃತಿ ಇಲಾಖೆಯ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆಯೋ ಅವರನ್ನು ಮೊದಲನೆಯ ಪ್ರಿಫರೆನ್ಸ್ ಅಲ್ಲಿ ಅದನ್ನು ಮಾಡ್ತಾರೆ ಅನ್ನುವಂಥದ್ದು ನನಗೆ ತಿಳಿದು ಬಂದಿರುವಂಥದ್ದು. ಈಗ ಹಾಗೆ ಆದಾಗ ಇಲ್ಲಿ ಅತ್ಯಂತ ಬೇಸರದ ವಿಷಯ ಏನು ಅಂತ ಹೇಳಿದ್ರೆ, ಕನ್ನಡ ಸಂಸ್ಕೃತಿಯ ಒಟ್ಟು ಕಲಾವಿದರ ಪಟ್ಟಿಯಲ್ಲಿ ಜಾದು ಇನ್ನೂ ಸೇರ್ಪಡೆಗೊಂಡಿಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಕಲಾವಿದರ ಪಟ್ಟಿಯಲ್ಲೇ ನಾವಿಲ್ಲ, ಜಾದೂಗಾರರು ಇಲ್ಲ, ಹಾಗಾದ್ರೆ ನಮ್ಗೆ ಸಂಭಾವನೆ ಸರ್ಕಾರದಿಂದ ಸಿಗುವುದೇ ಇಲ್ಲ ಅಂತ ಅನ್ನುವಂಥದ್ದು ಸ್ಪಷ್ಟ. ಕಾರ್ಯಕ್ರಮಗಳು ಕೂಡ ಸಿಗುವುದಿಲ್ಲ ಅಂತ. ಆದ್ರೆ ಈ ಹಿಂದೆನೂ ಸಿಕ್ಕಿರ್ಲಿಲ್ಲ, ಇನ್ನು ಮುಂದೇನು ಕೂಡ ಜಾದೂಗಾರರು ಪರಿಗಣನೆಗೆ ಬರುವುದೇ ಇಲ್ಲ. ಖಂಡಿತ. ನನಗೆ ಬಹಳ ಬೇಸರ ಏನು ಅಂತ ಹೇಳಿದ್ರೆ, ಸುಮಾರು 300ಕ್ಕೂ ಹೆಚ್ಚು ಕಲಾವಿದರು, ಜಾದೂ ಕಲಾವಿದರು ಕರ್ನಾಟಕದಲ್ಲಿ ಇದ್ದಾರೆ. ಸಣ್ಣ ಲೆಕ್ಕಾಚಾರದ ಪ್ರಕಾರ ಅದೊಂದು 300-500 ಜನ ಇರ್ಬೋದು ಅಂತ ಅನ್ಸುತ್ತೆ ನಮ್ಗೆ. ಇಲ್ಲಿ ಸಮಸ್ಯೆ ಆಗಿರೋದು ಏನು ಅಂತ ಹೇಳಿದ್ರೆ, ಈ 300-500 ಜನರಲ್ಲಿ 95% ಹೆಚ್ಚು ಜಾದೂಗಾರರು ಹವ್ಯಾಸಿಗಳು.
ಪೂರ್ಣಾವಧಿ ಕಲಾವಿದರು ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ, ಬಹಳ ಕಮ್ಮಿ ಸಂಖ್ಯೆಯಲ್ಲಿ. ಹಾಗಾಗಿ ಈ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಕಲಾವಿದರು ಸರ್ಕಾರದ ಗಮನಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಖೇದದ ಮಾತು. ನಾನು ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರುವಂತ ಜಾದೂ ಸಂಘಟನೆ ಆಗಿರುವಂತ ಮಂಗಳ ಮ್ಯಾಜಿಕ್ ಸರ್ಕಲ್ ಅನ್ನುವಂಥ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸ್ವರ್ಣ ಸುಂದರ್ ಅವರ ಗಮನಕ್ಕೂ ಇದನ್ನು ತಂದಿದ್ದೇನೆ. ಒಂದು ಈಗ ಜಾದೂಗಾರರೆಲ್ಲರೂ ಕೂಡ ಸಂಘಟಿತರಾಗಿರುವಂತ ಸಮಯ ಹತ್ರ ಬಂದಿದೆ. ಈಗ ನಾವು ಸಂಘಟನಾತ್ಮಕವಾಗಿ ಸೇರ್ಕೊಂಡು ಸರ್ಕಾರದ ಗಮನವನ್ನು ನಾವು ಖಂಡಿತವಾಗಿ ಸೆಳೀಬೇಕಾಗಿದೆ ಅನ್ನುವಂಥದ್ದು ಈಗ ನಡೀತಿರುವಂತ ಒಂದು ಪ್ರಗತಿ ರಾಮದಾಸ್ ಅವರೇ. ಸರ್, ಈಗ ಅಂದ್ರೆ ಹವ್ಯಾಸಿ ಕಲಾವಿದರುಗಳು ಹೆಚ್ಚಿದ್ದಾರೆ ಅಂತ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಸರ್ಕಾರದ ಗಮನಕ್ಕೆ ಬಂದಿಲ್ವೋ, ಅಥವಾ ಜಾದೂಗಾರರ ಮಟ್ಟದಲ್ಲಿ ಇದನ್ನು ಸಂಸ್ಕೃತಿ ಇಲಾಖೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಸೇರಿಸುವಂತ ಪ್ರಯತ್ನಗಳು ಆಗಿಲ್ಲವೋ? ಇಲ್ಲ, ನಾನೊಬ್ಬ ವೃತ್ತಿಪರ ಕಲಾವಿದನಾಗಿ ಹೇಳಬಲ್ಲೆ ಏನು ಅಂತ ಹೇಳಿದ್ರೆ, ಜಾದೂ ಕ್ಷೇತ್ರದಲ್ಲಿ ವೃತ್ತಿಪರ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇರುವುದು ಒಂದು. ಎರಡನೇದು, ಜಾದೂ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ತಂಡ ಅಂತ ಹೇಳುವಂಥದ್ದು ಬಹಳ ಬೆರಳೆಣಿಕೆಯಷ್ಟು ಮಾತ್ರ ಇರುವಂತದ್ದೇ ಇವತ್ತು ಸರ್ಕಾರದ ಗಮನ ಜಾದೂ ಒಂದು ಕಲೆ ಅನ್ನುವಂಥದ್ದನ್ನು ಪರಿಗಣನೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಅಂತ ನನಗೊಂದು ಅನಿಸ್ತಾ ಇದೆ. ಈ ನಡುವೆ ಹೇಳಿ ಹವ್ಯಾಸಿ ಜಾದೂ ಕಲಾವಿದರಿಗೆ ನಾನು ಯಾವತ್ತು ಹೇಳ್ತಾ ಇರ್ತೇನೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದರ್ಶನದ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಎಲ್ಲಿ ಆಗ್ತದೆ ಅಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ನಡೆಯುವಂತ ಜಾತ್ರೆ ಉತ್ಸವ ಅದು ಇದು ಅಂದ್ರೆ ಎಲ್ಲಿ ಸಾರ್ವಜನಿಕ ಜಾಸ್ತಿ ಇರುವಂತ ಕಾರ್ಯಕ್ರಮಗಳಲ್ಲಿ ಹೇಗಾದ್ರೂ ಮಾಡಿ ನೀವು ಕಾರ್ಯಕ್ರಮವನ್ನು ಗಿಟ್ಟಿಸ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಆಗ ಜಾದೂ ಕ್ಷೇತ್ರ ಬೆಳೀತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಗಣೇಶ್, ಈಗ ಇಲ್ಲಿ ಏನೋ ಒಂದು 2-3 ಸಾವಿರ ಕೊಡ್ತಾರೆ ಇವರು ಅಷ್ಟೇ. ಕಳೆದ ಬಾರಿ ಕೂಡ ಇವರು ಏನು ಒಂದು ಘೋಷಣೆ ಮಾಡಿದ್ದು ಕೂಡ ಯಾರಿಗೆ ಘೋಷಣೆ ಮಾಡಿದೆಯೋ ಅವ್ರಿಗೆ ಕೂಡ ಸರಿಯಾದ ರೀತಿಯಲ್ಲಿ ಬಂದಿಲ್ಲ. ಅಲ್ಲಿ ಒಂದಷ್ಟು ತಾಂತ್ರಿಕವಾದಂತ ಅಂಶಗಳನ್ನ ಮುಂದಿಟ್ಟುಕೊಂಡು ಬಹಳ 50% ಮಂದಿ ಇದರಿಂದ ಸಿಗಲಾರದಂತ ಪರಿಸ್ಥಿತಿ ಇದೆ. ಆ ಒಂದು ಅಸಮಾಧಾನ ಒಂದು ಕಡೆಯಲ್ಲಿದೆ. ಇನ್ನೊಂದು ಏನು ಈ ಸಂದರ್ಭದಲ್ಲಿ 2-3 ಸಾವಿರ ಕೊಟ್ಟುಕೊಂಡು ದಿನಸಿಯನ್ನು ಪಡ್ಕೊಳ್ಳುವಷ್ಟರ ಮಟ್ಟಿಗೆ ಆದ್ರೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಲಾವಿದರುಗಳು, ಕಲಾ ತಂಡಗಳು, ಅದು ಜಾದೂಗಾರರು ಸೇರಿದಂತೆ ಎಲ್ಲರನ್ನೂ ಕೂಡ ಪರಿಗಣಿಸಿಕೊಂಡು ಸರ್ಕಾರ ಒಂದು ಮುಂದಿನ ದಿನಗಳಲ್ಲೂ ಕೂಡ ಅಂದ್ರೆ ಭವಿಷ್ಯದ ದಿನಗಳಲ್ಲೂ ಕೂಡ ಒಂದು ಪರಿಪಕ್ವವಾದಂತ ಕಾರ್ಯಕ್ರಮವನ್ನ ಈ ಬಗೆಗೆ ಹೊಂದಿಕೊಳ್ಳಬೇಕಾಗಿದೆ. ಖಂಡಿತ. ಈಗ ನಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, 3,000 ಅನ್ನುವಂಥದ್ದು ದುಡ್ಡಿನ ರೂಪದಲ್ಲಿ ಕೊಟ್ಬಿಟ್ರೆ ಅದು ಒಂದು ಕ್ಷಣವೂ ಕೂಡ ಯಾರ ಕೈಯಲ್ಲಿ ಇರುವಂತ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ 3,000 ಅನ್ನುವಂತ ಒಂದು ಅಮೌಂಟ್ ಅವರ ಕೈಗೆ ಬಂದ ಕೂಡಲೇ ತಕ್ಷಣ ಅದು ಯಾವುದಕ್ಕೊಂದಕ್ಕೆ ಖರ್ಚಾಗುವಂತ ಸಾಧ್ಯತೆ ಇರ್ತದೆ. ಅದಕ್ಕಿಂತ ನೀವು 3,000 ಕೊಡುವಂತದ್ದು ನಿಮ್ಮ ಕೆಪಾಸಿಟಿ, ಸರ್ಕಾರದ ಸಾಮರ್ಥ್ಯವೇ 3,000 ರೂಪಾಯಿ ಕೊಡೋದು ಅಂತ ಹೇಳಿದ್ರೆ ಅವರ 3,000 ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ನನ್ನ ಲೆಕ್ಕದಿಂದ ರೇಷನ್ ಅನ್ನೇ ಮುಟ್ಟಿಸುವುದು ಒಳ್ಳೇದು ಅಂತ ನನ್ನದೊಂದು ಅಭಿಪ್ರಾಯ. ಎರಡನೇದು, ಈ ರೇಷನ್ ಮುಟ್ಟಿಸುವಾಗ ಅಲ್ಲಿ ಅವರು ಕಲಾವಿದರಲ್ಲಿ ಪುನಃ ಆಯ್ಕೆಗಳನ್ನು ಮಾಡಿಕೊಳ್ಳದೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತ ಆಯ್ಕೆಗಳನ್ನು ಮಾಡಿಕೊಳ್ಳದೆ ಸಾಮಾನ್ಯವಾಗಿ ಏನಾದ್ರೂ ಯಾವುದಾದ್ರೂ ಒಂದು ಈ ಕಲಾವಿದರು ಈ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ, ಈಗ ಉದಾಹರಣೆಗೆ ನಾಟಕ ರಂಗದಲ್ಲಿ ಯಾರಿಗೋ, ಯಕ್ಷಗಾನದಲ್ಲಿ ಯಾರಿಗೋ, ಸಂಗೀತದಲ್ಲಿ ಯಾರಿಗೋ, ಭರತನಾಟ್ಯದಲ್ಲಿ, ಈಗ ಜಾದೂ ಕ್ಷೇತ್ರದಲ್ಲಿ ನಮ್ಮಂತವರು ಸ್ವಲ್ಪ ಗೊತ್ತಿರುವಂತವರನ್ನು ನಮ್ಮ ಸಲಹೆಗಳನ್ನು ಕೇಳಿದ್ರೆ ಆಗ ನಾವು ಒಂದು ಪಟ್ಟಿ ಮಾಡಿ ಕೊಡಬಹುದಲ್ಲ, ಯಾರಿಗೆ ಕೊಡಬಹುದು ಅಂತ. ಆದ್ರೆ ಇದೇ ಒಂದು ತೊಂದರೆ ಅಂತ ಕಾಣ್ತದೆ. ಅಂದ್ರೆ ಸರ್ಕಾರ ವೃತ್ತಿಪರವಾಗಿ ಅಥವಾ ಸಾಮುದಾಯಿಕವಾಗಿ ವಿಂಗಡಣೆ ಮಾಡಿ ಕೊಡುವುದಕ್ಕಿಂತಲೂ ಈ ರಾಜ್ಯದ ಎಲ್ರಿಗೂ ಕೂಡ ಎಲ್ಲಾ ಮನೆಯವರಿಗೂ ಉಳಿದ ರಾಜ್ಯಗಳು ಯಾವ ರೀತಿ ಪರಿಗಣಿಸಿದ್ದಾವೆ ಅದೇ ರೀತಿಯಲ್ಲಿ ಅದು ದಿನಸಿ ಅಥವಾ ರೇಷನ್ಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ EMIಗಳು ಆಗಿರ್ಬೋದು ಅಥವಾ ನಿಮ್ಮ ಕರೆಂಟ್ ಬಿಲ್ ಅನ್ನು 1-2-3 ತಿಂಗಳಾದ್ರೂ ನಾನು ವಿನಾಯಿತಿ ಕೊಟ್ಟಿದ್ದೇನೆ, ಈ ರೀತಿಯಾದಂತ ಎಲ್ಲರಿಗೂ ಅನ್ವಯಿಸುವಂತ ಕಾರ್ಯಕ್ರಮ ತಂದ್ರೆ ಒಳ್ಳೆದಿತ್ತಲ್ವೇ ಅಂತ ಅನ್ನೋದು. ಈಗ ಈ 3,000 ರೂಪಾಯಿ ಯಾವುದೇ ಕಾರಣಕ್ಕೆ ಇರುವಂತ ಅಭಿಪ್ರಾಯ ನೀವು ಹೇಳಿದ ಹಾಗೆ ಇಲ್ಲಿ ಮೂಲ ಸೌಕರ್ಯದ ಚೌಕಟ್ಟಿನಿಂದ ನೋಡೋದಿದ್ರೆ ನೀವು ಹೇಳಿದ ಹಾಗೆ
ಸರ್ಕಾರ ಏಕಾಏಕಿ ಇದೇ ಕಾರ್ಯಕ್ರಮ ನೀವು ಹೇಳಿದ ಹಾಗೆ ಕರೆಂಟ್ ಬಿಲ್ ಅನ್ನು ಮನ್ನಾ ಮಾಡುವಂತದ್ದು, ಇನ್ನೊಂದು ಅದರ ಕೆಪಾಸಿಟಿಗೆ ಸಾಧ್ಯ ಆಗುವಂತದ್ದನ್ನು ಮಾಡುವಂತದ್ದು, ಮತ್ತೆ ನನ್ನ ಲೆಕ್ಕದಿಂದ ಮಾನವೀಯತೆ ನೆಲೆಗಟ್ಟಿನಿಂದ ರೇಷನ್ ಅನ್ನು ಬಡವ, ಬಲ್ಲಿದ, ಮಧ್ಯಮ ವರ್ಗದವ, ಅವ ಇವ ಅಂತ ನೋಡದೆ ಎಲ್ಲರಿಗೂ ಹಂಚುವಂತ ಕೆಲಸ ಆದ್ರೆ ಆಗ ಅವರು ಏನೋ 12,000 ಕೋಟಿ ರೂಪಾಯಿ ಏನು ಯೋಜನೆ ಮಾಡಿದ್ದಾರೆ, ಅದಕ್ಕೆ ಸಾರ್ಥಕತೆ ಬರ್ತದೆ. ಈಗ ಶ್ರೀಮಂತರು ರೇಷನ್ ಅನ್ನು ಏನ್ ಮಾಡ್ಬೋದು, ಅವ್ರು ನಮ್ಗೆ ಬೇಡ ಅಂತ ಹೇಳ್ಕೊಂಡು ಇನ್ನೊಬ್ಬರಿಗೆ ಎಲ್ಲ 6 ಕೋಟಿ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುವಂತ ಕೆಲಸ ಮಾಡಿದ್ರೆ ಆಗ ಸರ್ಕಾರ ಈ ಸಂಕಷ್ಟ, ಕೊರೋನಾದ ಸಂಕಷ್ಟದ ಸಮಯದಲ್ಲಿ ನಿಜವಾಗಿಯೂ ರಾಜಾಶ್ರಯ ಕೊಡುವಂತ ಒಬ್ಬ ರಾಜನ ನೆಲೆಗಟ್ಟಿನಿಂದ ಆಲೋಚನೆ ಮಾಡಿ ಸರ್ಕಾರ ಆಗಬೇಕು ಅನ್ನುವಂಥದ್ದು ನನ್ನ ಆಶಯ. ಇಲ್ಲಿ ಯೋಜನೆಗಳ ನೀವು ಎಷ್ಟು ಜಾಸ್ತಿ ಮಾಡ್ತಾ ದುಡ್ಡಿಗೆ ಸಂಬಂಧಪಟ್ಟ ಯೋಜನೆ ಜಾಸ್ತಿ ಮಾಡಿದಷ್ಟು ಇದರಲ್ಲಿ ಬಹಳ ಬೇಸರದಿಂದ ಹೇಳುವಂತ ಒಂದು ಮಾತು ಏನು ಅಂತ ಹೇಳಿದ್ರೆ ಅದು ಸರಿಯಾಗಿ ಮುಟ್ಟುತ್ತದೋ ಇಲ್ಲವೋ, ಮಧ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ಇಲ್ಲಿ ಅದನ್ನು ದುರ್ಬಳಕೆ ಮಾಡ್ತಾರೋ ಅನ್ನೋದನ್ನು ಯಾವುದನ್ನು ಕೂಡ ಹೇಳಕ್ಕಾಗದೇ ಇರುವಂತಹ ಒಂದು ಸಮಸ್ಯೆ ಇದೆ. ಇಂಥ ಸಂಕಷ್ಟದ ಸಮಯದಲ್ಲೂ ಕೂಡ ಎಷ್ಟೋ ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆಯಿಂದ ಸತ್ಯ ಅಂತ ಆದ್ರೆ, ಇನ್ನೊಂದು ಕಡೆಯಿಂದ ಅದು ಕೊರೋನಾ ಜನ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ಯಾವುದು ಮನಸ್ಸಿಗೆ ಹಚ್ಚಿಕೊಳ್ಳದೆ ಎಲ್ಲಿಂದ ದುಡ್ಡು ಬಾಚ್ಕೊಳ್ಳಿಕ್ಕಾಗುತ್ತೆ ಅಲ್ಲಿಂದ ದುಡ್ಡು ಬಾಚ್ಕೊಳ್ಳುವುದಕ್ಕೆ ಎಲ್ಲರೂ ಬಂದಿದ್ದಾರೆ. ನಾನು ಅವರು ಇವರು ಅಂತ ಹೇಳೋದಿಲ್ಲ. ಇಂಥ ಸಮಯದಲ್ಲೂ ಕೂಡ ಈಗ ಕಲಾವಿದರಿಗೆ ಕೊಡುವಂತ ಒಂದು ದುಡ್ಡನ್ನು ಕೂಡ ನನ್ನ ಲೆಕ್ಕದಿಂದ ಕಳಾಖಂಡಿತವಾಗಿ ನಾನು ಸಾರ್ವಜನಿಕವಾಗಿ ಹೇಳಬಲ್ಲೆ, ಇದು ಕಲಾವಿದರಿಗೆ ಮುಟ್ಟುತ್ತೋ ಅಥವಾ 3,000ದಲ್ಲಿ ಕೇವಲ 1,000 ರೂಪಾಯಿನ ಕಲಾವಿದರಿಗೆ 500 ರೂಪಾಯಿನ ಕೊಡ್ತಾರೋ, ಉಳ್ಕಿದನ್ನು ಒಳಗಾಕೊಳ್ತಾರ ಅನ್ನೋದನ್ನು ಯಾರು ಹೇಳ್ತಾರೆ? ಯಾರಿಗೂ ಹೇಳಕ್ಕಾಗದಂತ ಪರಿಸ್ಥಿತಿ ಒಂದು. ಎರಡನೇದು, ಯಾವುದೇ ಮಾನವೀಯತೆಗಳು ಇಲ್ಲದೆ ಮಾನವೀಯತೆ ಸತ್ತು ಹೋಗಿರುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಲೆಕ್ಕದಿಂದ ಇವತ್ತಿಗೂ ನಾನೊಬ್ಬ ಕಲಾವಿದನಾಗಿ ಬಹಳ ರೋಷದಿಂದ ಹೇಳಬಲ್ಲೆ, ಇಡೀ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿರುವಂತ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ಕಲಾವಿದರು. ನಿಮ್ಗೆ ಬಿಸ್ನೆಸ್ ಮ್ಯಾನ್ಗಳು, ಟೀಚರ್ಸ್ಗಳು, ಅವರು ಇವರು ಎಲ್ಲರೂ ಬರ್ಬೋದು, ಆದ್ರೆ ಕಲಾವಿದನಿಂದ ಆಗುವಂತದ್ದು ಏನು? ಅವನಿಂದ ಆಗುವಂತದ್ದು ನಿಮಗೆ ಮನೋರಂಜನೆ ಮಾತ್ರ. ನನ್ನ ಇವತ್ತಿಗೂ ಕೂಡ ಹೇಳ್ತೇನೆ, ಒಬ್ಬ ಕಲಾವಿದನಾಗಿ ಮನೋರಂಜನೆಯಿಂದ ಹೊಟ್ಟೆ ತುಂಬುವುದಿಲ್ಲ. ಈಗ ಮನೋರಂಜನೆ ಇಲ್ಲದೆ ಬದುಕಲಿಕ್ಕಾಗುತ್ತೆ. ಟಿವಿ ಇಲ್ಲದೆ, ಮೊಬೈಲ್ ಇಲ್ಲದೆ, ಫಿಲ್ಮ್ ಇಲ್ಲದೆ, ನಿಮ್ಮ ನಾಟಕ ಇಲ್ಲದೆ, ಯಕ್ಷಗಾನ ಇಲ್ಲದೆ, ಜಾದು ಇಲ್ಲದೆ ಜನರಿಗೆ ಖಂಡಿತ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜನರಿಗೆ ಬಹಳ ಮುಖ್ಯ ಆಗೋದು ಊಟ, ವಸತಿ, ಆರೋಗ್ಯ ಮಾತ್ರ ಈಗಿನ ಸಮಯದಲ್ಲಿ. ಹಾಗಾಗಿ ಗಣೇಶ್ರೇ, ಈ ಸಂದರ್ಭದಲ್ಲಿ ನನ್ನ ಒಂದು ಅಭಿಪ್ರಾಯ ನಿಮ್ಮ ಜೊತೆ, ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯೊಳಗೆ ಇದ್ದಾರೆ. ಒಂದು ರೀತಿಯ ಮನೋರಂಜನೆ ಅನ್ನುವಂಥದ್ದು ಎಲ್ಲರನ್ನು ಕೂಡ ಮಾನಸಿಕವಾಗಿ ಸ್ವಸ್ಥಗೊಳಿಸುವಂತ ಒಂದು ವಿಚಾರ. ಹೀಗಾಗಿ ಸರ್ಕಾರ ಒಂದು ಘೋಷಣೆ ಮಾಡಬಹುದಲ್ವೇ? ಯಾರ್ಯಾರು ಕಲಾವಿದರು ಝೂಮ್ ಮೂಲಕವೋ, ಮತ್ತೊಂದು ಮೂಲಕವೋ, ಇನ್ನೊಂದು ಮೂಲಕವೋ ನೀವುಗಳು ನಿಮ್ಮ ಪ್ರದರ್ಶನಗಳನ್ನು ಅಲ್ಲಿಂದಲೇ ಕೊಡಿ, ಅದನ್ನು ಸಂಬಂಧಪಟ್ಟಂತ ನಾವೊಂದು ಆ್ಯಪ್ ಇನ್ನೊಂದು ಮಾಡ್ತೇವೆ, ಅದು ಎಲ್ರಿಗೂ ತಲುಪುವಂತೆ ಆಗ್ಲಿ. ಅದಕ್ಕೋಸ್ಕರ ಸರ್ಕಾರದಿಂದ ನಿಮ್ಮ ಈ ಕಲಾವಿದರುಗಳಿಗೆ ನಾವು ಇಂತಿಷ್ಟು ಒಂದು ದುಡ್ಡನ್ನ ನಾವು ಕೊಡ್ತೇವೆ ಅಂತ ಅನ್ನುವಂತ ಒಂದು ರೀತಿಯಲ್ಲಿ, ಬಹುಶಃ ನನ್ಗೆ ಗೊತ್ತಿಲ್ಲ, ಈಗ ಮನೆಯೊಳಗೆ ಇರ್ಬೇಕಂತ ಪರಿಸ್ಥಿತಿ ಇರೋದ್ರಿಂದ ನಾನು ಹೇಳುವಂತದ್ದು. ಅಂದ್ರೆ ಎಲ್ಲೋ ಇವರು ಧರ್ಮಕ್ಕೆ ಯಾಕೆ ಕೊಡಬೇಕು ಅಂತಿದ್ರೆ ನಾನೊಂದು ಪ್ರದರ್ಶನ ಮಾಡ್ತೇನೆ, ಅದನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಅಂತದ್ದು, ಅದು ಸಾಧ್ಯ ಇದೆಯಾ ಅಂತ ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೇನೆ. ಅದ್ಭುತ ಸಲಹೆ ನೋಡಿ. ನಾನು ನಿಮ್ಮ ಮಾಧ್ಯಮದ ಮೂಲಕ V4 ನ್ಯೂಸ್ ಮೂಲಕ ನೀವು ಕೊಟ್ಟಿರುವಂತಹ ಸಲಹೆಯನ್ನೇ ಪೂರಕ ಮಾಡೋಣ ಹೇಳ್ತಾ ಇದ್ದೇನೆ. ನಾನು ನೋಡಿ 1 ವರ್ಷದಿಂದ ಲಾಕ್ಡೌನ್ ಅಲ್ಲಿ ಕುತ್ಕೊಂಡು ನಾನು ಮಾಡ್ತಾ ಇರುವಂತ ಒಂದು ಕೆಲಸ, ಆನ್ಲೈನ್ ಮೂಲಕ ಮಕ್ಕಳಿಗೆ ಜಾದು ಕಲಿಸುವಂತದ್ದು ಒಂದು. ಎರಡನೇದು, ವರ್ಚುವಲ್ ಮ್ಯಾಜಿಕ್ ಶೋ ಅಂತ ನಾನು ಪ್ರದರ್ಶನಗಳನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂತ ಶಿಕ್ಷಕರಿಗೆ ನಾನು ಕೊಡ್ತಾ ಇದ್ದೇನೆ. ಆದ್ರೆ ನೀವು ಹೇಳಿದಾಗೆ ಸರ್ಕಾರ ಮನಸ್ಸು ಮಾಡಿದ್ರೆ ವರ್ಚುವಲ್ ಮೂಲಕ, ಆನ್ಲೈನ್ ಮೂಲಕ ಕಾರ್ಯಕ್ರಮ ಕೊಡ್ಲಿಕ್ಕೆ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ರೆ, ಅದಕ್ಕೊಂದು ಸಂಭಾವನೆಯನ್ನು ನಿಗದಿ ಮಾಡಿದ್ರೆ, ಆಗ ಕಲಾವಿದರು ಸ್ವಾಭಿಮಾನದಿಂದ, ಅಂದ್ರೆ ನಾನು ದುಡಿದು ನಿಮ್ಮ ಸಹಕಾರವನ್ನು ತಗೊಂಡಿದ್ದೇವೆ ಅನ್ನುವಂಥ ಸ್ವಾಭಿಮಾನದ ನೆಲೆಗಟ್ಟಿನಿಂದ ಆತನ ಕಾರ್ಯಕ್ರಮವೂ ಚಾಲು ಆಗುತ್ತದೆ. ಮನಸ್ಸಿಗೆ ರಂಜನೆ ಕೊಡುವಂತ, ಈಗ ಅತ್ಯಂತ ಅಗತ್ಯವಾಗಿರುವಂತ ರಂಜನೆ. ನಾನಾಗ ನೀವು ಮಾತು ತಡೆದ್ರೆ ಹೇಳ್ತಾ ಇದ್ದೇನೆ, ಎಷ್ಟೇ ನಿಕೃಷ್ಟ ಮಾಡಿದ್ರು ಕೂಡ ಕಲಾವಿದರನ್ನು ಕೊನೆಗೆ ನೀವು ಮನಸ್ಸಿನ ವೇದನೆಯಲ್ಲಿದ್ದಾಗ, ಇಡೀ ಕೊರೋನಾ ಸಂಕಷ್ಟದಲ್ಲಿ ಮನಸ್ಸು ಮುದಿದಿದ್ದಾಗ, ಯಾವುದೇ ದುಡ್ಡು ಯಾರೇ ವ್ಯಕ್ತಿಗಳು ಕೂಡ ಸರಿ ಮಾಡದಿದ್ದಂತ ಮನಸ್ಸನ್ನು ಸರಿ ಮಾಡ್ಲಿಕ್ಕೆ ಆಗುವಂತದ್ದು ಒಬ್ಬ ಹಾಡುಗಾರನಿಗೆ, ಒಬ್ಬ ನೃತ್ಯಗಾರನಿಗೆ, ಒಬ್ಬ ಕಲಾವಿದನಿಗೆ, ನಟನಿಗೆ ಮತ್ತು ಜಾದೂಗಾರನಿಗೆ ಅನ್ನೋದನ್ನು ನಾನು ಸಾರಿ ಸಾರಿ ಹೇಳಬಲ್ಲೆ. ಹಾಗಾಗಿ ದಯವಿಟ್ಟು ನೆನ್ಪಿಡ್ಕೊಳ್ಳಿ, ಮನಸ್ಸಿಗೆ ಮನೋರಂಜನೆಯ ಚಿಕಿತ್ಸೆ ನೀಡುವಂತ ಕಲಾವಿದರ ಕಡೆಗೆ ದಯವಿಟ್ಟು ಗಮನ ಹರಿಸಿ ಅಂತ ಹೇಳೋದುಗಳು ಸುಮ್ಮನೆ ಮಾತಿಗಲ್ಲ, ಏನೋ ಸರ್ಕಾರದ ಗಮನ ಅದಲ್ಲ, ಪತ್ತೆ ಹಚ್ಚಿ ನಿಟ್ಟಿನಲ್ಲಿ ಅವರಿಗೆ ಸಂಪಾದನೆಯೂ ಆಗಬೇಕು, ಅವರ ಕಲೆಯ ಸೇವೆ ಬೇರೆಯವರಿಗೂ ಸಿಗಬೇಕು ಅನ್ನುವಂತ ನೆಲೆಗಟ್ಟಿನಿಂದ ಯಾರಾದ್ರೂ ಕನ್ನಡ ಸಂಸ್ಕೃತಿ ಇಲಾಖೆ ಅಥವಾ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಮತ್ತು
ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಕಲಾ ತಂಡಗಳ ಮುಖ್ಯಸ್ಥರುಗಳು ಆ ರೀತಿ ಒಂದು ಒಟ್ಟು ಸಮಾಲೋಚನೆ ಮಾಡಿದ್ರೆ ಬಹುಶಃ ವರ್ಚುವಲ್ ಮೂಲಕ ಕಾರ್ಯಕ್ರಮಗಳ ನೀಡುವ ಮೂಲಕ ಆ ಕಲಾವಿದರು ಬದುಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಸಲಹೆ ಮೇರೆಗೆ ನಾನು ಹೇಳ್ತಾ ಇದ್ದೇನೆ ರಾಮದಾಸ್ ಅವರೇ. ಎಸ್ ಗಣೇಶ್ ಅವರೇ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಧನ್ಯವಾದ. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ, ವಿರಾಮದ ಬಳಿಕ ಮತ್ತೆ ಬರ್ತೇನೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮತ್ತೊಂದು ವಿಚಾರದ ಬಗ್ಗೆ ಬರ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಕಳೆದ ಬಾರಿ ಲಾಕ್ಡೌನ್ ಆಗುವಂತಹ ಸಂದರ್ಭದಲ್ಲಿ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ನಲ್ಲಿರುವಂಥ ವ್ಯಾಪಾರಿಗಳನ್ನ ತೆರವುಗೊಳಿಸಲಾಗಿತ್ತು. ಅದನ್ನ ಲಾಕ್ಔಟ್ ಮಾಡಲಾಗಿತ್ತು, ಬೀಗ ಹಾಕಲಾಗಿತ್ತು. ಎಲ್ಲ ವ್ಯಾಪಾರಿಗಳು ಅದರಿಂದ ಹೊರಗೆ ಬಂದಿದ್ರು.
ಎಲ್ಲ ವ್ಯಾಪಾರಿಗಳಿಗೂ ಕೂಡ ಬೈಕಂಪಾಡಿಯಲ್ಲಿರುವ ಸುಮಾರು 10-11 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು APMC ಯಾರ್ಡ್ನಲ್ಲಿ ಸ್ಥಳಾವಕಾಶವನ್ನ ಕೊಡಲಾಗಿತ್ತು. ಹೌದು, ನಾವೆಲ್ಲ ಒಪ್ಪಿಕೊಂಡದ್ದು ಹೌದಲ್ವೇ, ನಗರ ಕೇಂದ್ರದಲ್ಲಿ ಯಾಕಿರಬೇಕು, ಅದನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಇದೆ ಅಲ್ವೇ, ಮತ್ತೆ ಅಲ್ಲಿ ಕಟ್ಟಡಗಳನ್ನು ಹೊಸದಾಗಿ ಕಟ್ಟಬೇಕು ಅಂತ ಅನ್ನುವಂಥದ್ದು. ಆದ್ರೆ ಎಪಿಡೆಮಿಕ್ ಆಕ್ಟ್ ನ ಪ್ರಕಾರ ಈ ಸರ್ಕಾರ ಏನು ಈ ಕ್ರಮವನ್ನ ತೆಗೆದುಕೊಂಡಿತ್ತು, ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕಾನೂನು ಸಮರಕ್ಕೂ ಕೂಡ ಅಲ್ಲಿಯ ವ್ಯಾಪಾರಿಗಳು ಹೋಗಿದ್ರು. ಅಂದ್ರೆ ಎಪಿಡೆಮಿಕ್ ಆಕ್ಟ್ ನ ಪ್ರಕಾರ ವ್ಯಾಪಾರಿಗಳನ್ನ ನೀವು ಲಾಕ್ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಸಂದರ್ಭದಲ್ಲಿ ನೀವು ಅಂಗಡಿಗಳನ್ನ ಮುಚ್ಚಿ ಇಡಬಹುದು, ಆದ್ರೆ ನೀವು ಅಲ್ಲಿ ಮುಂದೆ ವ್ಯಾಪಾರವನ್ನು ಮಾಡ್ಲಿಕ್ಕಿಲ್ಲ ಅಂತ ಬೀಗ ಜಡಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದೊಂದು ಪ್ರಶ್ನೆ. ಅಂದ್ರೆ ಈ ಸಂದರ್ಭದಲ್ಲಿ ಆ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದು ಎಷ್ಟು ಸರಿ ಅಂತ ಅನ್ನುವಂಥದ್ದು. ಅಂದ್ರೆ ಉಳಿದೆಡೆಗಳಲ್ಲಿ, ಮಾಲ್ಗಳಲ್ಲಿ ಇತರೆಡೆಗಳಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಕೊಡಲಾಗಿತ್ತು, ಆದರೆ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಮಾತ್ರ ಅವರಿಗೆ ನಿರಾಕರಿಸಲಾಗಿತ್ತು. ಹಾಗಿದ್ರೆ ಮಾಲ್ಗಳಲ್ಲಿ ವ್ಯಾಪಾರ ಮಾಡುವವರಿಗೆ ಕೋವಿಡ್ ಬರುವುದಿಲ್ವೇ, ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಇರುವವರಿಗೆ ಮಾತ್ರ ಕೋವಿಡ್ ಬರುವುದೇ, ಇಂತೆಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸಿತ್ತು. ಕೊನೆಗೂ ಕೂಡ ಅಲ್ಲಿ ಮಾರ್ಕೆಟ್ನ ಒಳಗಡೆ ಸ್ವಲ್ಪ ದಿನ ಅವಕಾಶ ಕೊಟ್ಟರು ಕೂಡ ಒಳಗಡೆಯಲ್ಲಿ ಹೊರಗಿನಿಂದ ಮಾತ್ರ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಆಯಿತು, ಒಳಗಡೆಯಲ್ಲಿ ಎಲ್ಲರೂ ತೆರವುಗೊಳಿಸಲಾಗಿತ್ತು. ಅಂದ್ರೆ ನಿನ್ನೆ ಜಿಲ್ಲಾಡಳಿತ ಅದನ್ನು ಸಂಪೂರ್ಣವಾಗಿ ಕೆಡವುವ ಕಾರ್ಯಾಚರಣೆಯನ್ನ ತೊಡಗಿಸಿಕೊಂಡಿದೆ. ಸಂಪೂರ್ಣವಾಗಿ ಕೆಡವಲಾಗಿದೆ. ಇನ್ನೇನು ಹೊಸ ಕಟ್ಟಡ ಕಟ್ಟಬೇಕು ಅಂತ ಅನ್ನುವಂಥದ್ದು. ಹೊಸ ಕಟ್ಟಡವನ್ನ ಕಟ್ಟಬೇಕು, ಹೊಸ ಕಟ್ಟಡ ಬೇಕು, ಒಂದು ಚಂದದ ಕಟ್ಟಡ ಬರಲಿ, ನಾವೆಲ್ಲರೂ ಕೂಡ ಆಶಯ ಮಾಡ್ತೇವೆ. ಆದರೆ 60 ವರ್ಷದ ಹಿಂದೆ ಕಟ್ಟಿದಂತ ಕಟ್ಟಡ ಏನೋ ಕೆಲವೊಂದು ಶಿಥಿಲಾವಸ್ಥೆಗೆ ಬಂದದನ್ನ ಆಗಿಂದಾಗೆ ಸರಿಯಾದಂತ ರೀತಿಯಲ್ಲಿ ರಿಪೇರಿ ಮಾಡ್ತಿದ್ರೆ ಅದ್ಯಾವುದೇ ತೊಂದರೆಗಳು ಆಗ್ತಾ ಇರಲಿಲ್ಲ. ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ, ನಗರ ಕೇಂದ್ರ ಭಾಗದಲ್ಲಿ ಮಾರುಕಟ್ಟೆಯನ್ನ, ಅಂದ್ರೆ ನೀವು ಹೋಲ್ಸೇಲ್ ಮಾರುಕಟ್ಟೆಯನ್ನ 11 ಕಿಲೋಮೀಟರ್ ದೂರಕ್ಕೆ ನೀವು ಹಾಕಿದ ಕೂಡಲೇ ಸಮಸ್ಯೆಗಳಾಗುವುದು ಏನು ಅಂತ ಅನ್ನುವಂಥದ್ದು. ಮೈಸೂರಿನಲ್ಲಿ ತೆಗೆದುಕೊಳ್ಳಿ, ಬೆಂಗಳೂರಿನಲ್ಲಿ ತೆಗೆದುಕೊಳ್ಳಿ, KR ಮಾರ್ಕೆಟ್ ಇದೆ, ಅಥವಾ ಮೈಸೂರಿನಲ್ಲಿ ಇರುವಂತಹ ಸೆಂಟ್ರಲ್ ಮಾರ್ಕೆಟ್ ಇದೆ. ಎಲ್ಲ ನಾನು 1-2 ನಗರವನ್ನಷ್ಟೇ ನಾವು ಉದಾಹರಣೆಗೆ ತೆಗೆದುಕೊಂಡಿರುವಂಥದ್ದು. ಅಲ್ಲಿ ನಗರ ಕೇಂದ್ರ ಭಾಗದಲ್ಲಿದ್ದಾಗ ಎಲ್ರಿಗೂ ಕೂಡ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗಳನ್ನ ತೆಗೆದು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮಿನ ಮೇಲೆ 11 ಕಿಲೋಮೀಟರ್ ದೂರಕ್ಕೆ ಅದನ್ನು ಹಾಕಿದ ಕೂಡಲೇ ಅಲ್ಲಿ ಒಂದು ಅವ್ಯವಸ್ಥೆ, ಶಿಥಿಲಾವಸ್ಥೆ ಕಟ್ಟಡಕ್ಕೆ ಹೋಗಿದ್ದು ಯಾವುದೂ ಸರಿ ಇಲ್ಲ, ಮಳೆ ಬಂದಂತ ಸಂದರ್ಭದಲ್ಲಿ ಇಡೀ ನೀರಿಡು ಒಳಗೆ ಬಂದಿರುವಂತ ಇಂಥದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ ಈಡಾಯಿತು. ಅಲ್ಲಿ ಮತ್ತೆ ಇಲ್ಲಿದ್ದ ವ್ಯಾಪಾರಿಗಳು ಕೆಲವರು ಹೋಗಲಿಲ್ಲ, ಅವರಿಗೂ ಕೂಡ ಅತಂತ್ರವಾದಂತ ಪರಿಸ್ಥಿತಿ ಏರ್ಪಟ್ಟಿರುವುದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಓಕೆ, ಇದು ಎಷ್ಟು ಒಪ್ಪಿಕೊಳ್ಳಬಹುದು ಒಪ್ಪಿಕೊಳ್ಳಬಾರದು ಅಂತ ಅನ್ನೋದಕ್ಕಿಂತಲೂ ಕೂಡ ಹೊಸ ಕಟ್ಟಡ ಕಟ್ಟಬೇಕಾಗಿದೆ ಅಂತ ಅನ್ನೋದನ್ನು ಇಟ್ಟುಕೊಳ್ಳೋಣ. ಆದರೆ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ಮಂಗಳೂರಿನಲ್ಲಿ ಹಳೆ ಮಾರುಕಟ್ಟೆಗಳನ್ನ ತೆರವು ಮಾಡಿ, ಅಂದ್ರೆ ಕಳೆದ ಸರ್ಕಾರವನ್ನು ಕೂಡ ನಾನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ, ಹಳೆ ಮಾರುಕಟ್ಟೆಗಳನ್ನ ತೆರವು ಮಾಡಿ ಅದನ್ನು ಹೊಡೆದು ಹೊಸ ಮಾರುಕಟ್ಟೆಯನ್ನು ಕೊಟ್ಟಲಾಯಿತು. ವಿಜಯ್ ಒಂದು ಮಾರುಕಟ್ಟೆಯನ್ನು ತೆಗೆದುಕೊಳ್ಳಿ, ಆನಂತರದಲ್ಲಿ ಉರ್ವಾದಲ್ಲಿ ಒಂದು ಸರ್ವ ಸುಸಜ್ಜಿತವಾದ ಮಾರುಕಟ್ಟೆಯನ್ನು, ಸುಮಾರು 4-5 ಫ್ಲೋರ್ಗಳ ಮಾರುಕಟ್ಟೆಯನ್ನು ಅಲ್ಲಿ ಕೂಡ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಾಯಿತು. ಏನೋ ಪುಣ್ಯಕ್ಕೆ ಅಲ್ಲೇ ಹತ್ತಿರದಲ್ಲಿ ಒಂದು ಸರಿಯಾದಂತ ರೀತಿಯಲ್ಲಿ ಅಲ್ಲಿಯ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರಿಂದ ಬಚಾವ್. ಅಲ್ಲಿಂದಲೂ ಕೂಡ ಅದನ್ನು ಹೊರೆ ಹಾಕಿ ನೀವು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಅತಂತ್ರವಾಗುವಂತ ಪರಿಸ್ಥಿತಿಗೆ ಬರ್ತಿದ್ರು. ಆದ್ರೆ ಅಲ್ಲಿಗೆ ವ್ಯಾಪಾರ ಮಾಡುವವರಿಗೆ ಅಲ್ಲಿ ಅವಕಾಶ ಆಗ್ತಾ ಇಲ್ವೋ? ಅಲ್ಲಿ ಹೋಗಿ ಮೂಡಾದಲ್ಲಿ ವಿಚಾರಣೆ ಮಾಡುವಾಗ, ಉರ್ವ ಮಾರುಕಟ್ಟೆಗೆ ಸಂಬಂಧಪಟ್ಟಾಗಿ ನಾನು ಹೇಳ್ತಾ ಇರುವಂತದ್ದು, ಮೂಡಾಕ್ಕೆ ಹೋಗಿ ವಿಚಾರಣೆ ಮಾಡುವಾಗ ಅಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅವರು ದರಗಳನ್ನು ನಿಗದಿಪಡಿಸಿದ್ದಾರೆ. ಯಾವ ರೀತಿಯಲ್ಲಿ ಮಾಲ್ಗಳಿಗೆ ಅಥವಾ ಪ್ರೈವೇಟ್ ಕಟ್ಟಡಗಳು ಬಾಡಿಗಳು ನಿಗದಿಪಡಿಸ್ತವೋ ಅದೇ ದರವನ್ನ ಇಟ್ಟುಕೊಂಡು ಇವತ್ತು ಮೂಡ ಅದನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದೆ ಅಂತ ಅನ್ನುವಂಥದ್ದು. ಓಕೆ, ಹಣ ಮಾಡುವಂತ ಉದ್ದೇಶದಿಂದ ಕಟ್ಟಲಾಗಿರುವಂತದ್ದೊಂದಿದ್ರೆ ಇರಲಿ, ಆದ್ರೆ ಅಲ್ಲಿ ವ್ಯಾಪಾರ ಮಾಡ್ತಿರೋ ಸರಿಯಾದಂತ ವ್ಯವಸ್ಥೆಗಳು ಬೇಕಲ್ಲ, ಅದು ಮಾಡಲಿಲ್ಲ. ವಿಜಯ್ ಮಾರುಕಟ್ಟೆ ಇವತ್ತು ಬೋಳೋ ಅನ್ನುತ್ತಿದೆ, ಅಲ್ಲಿ ಮೀನುಗಾರರಿಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ ಅಂತ ಮೀನುಗಾರರು ಯಾರು ಕೂಡ ಆ ಮಾರುಕಟ್ಟೆ ಒಳಗೆ ಹೋಗ್ತಾ ಇಲ್ಲ, ಅವರು ಹೊರಗಿನಿಂದ ಕೂತ್ಕೊಳ್ತಾ ಇದ್ದಾರೆ. ಹೊರಗಿನ ಭಾಗದಲ್ಲಿ ಮಾತ್ರ ವ್ಯಾಪಾರ ಇದೆ, ಒಳಗೆ ಒಂದೋ ಎರಡು ತರಕಾರಿ ಮಾರುಕಟ್ಟೆಗಳಷ್ಟೇ. ಇನ್ನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಅಲ್ಲಿ ಯಾರು ಕೂಡ ಇನ್ನೂ ಕೂಡ ಆ ಮಾರುಕಟ್ಟೆಯ ಪ್ರಾಂಗಣವನ್ನ ಉಪಯೋಗ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ನೀವು ಉರ್ವ ಮಾರುಕಟ್ಟೆ ಪರಿಸ್ಥಿತಿ ಕೂಡ ಹಾಗೆ. ಇದೀಗ ಏನು ಅಳಕೆ ಮಾರುಕಟ್ಟೆ ಆಗಿದೆ, ಅಲ್ಲೇನೋ ಹೋಗಿದ್ದಾರೆ, ಅಲ್ಲೂ ಕೂಡ ಈಗ ಓಕೆ ಹೇಳುದ್ರ ಮಟ್ಟಿಗೆ ಓಕೆ ಅಂತ ಆಗಿದೆ. ಇದೀಗ ಕಂಕನಾಡಿ ಮಾರುಕಟ್ಟೆ ನಿರ್ಮಾಣಗೊಳ್ತಾ ಇದೆ, ಕದ್ರಿಯಲ್ಲೂ ಕೂಡ ಒಂದು ಮಾರುಕಟ್ಟೆ ನಿರ್ಮಾಣಗೊಳ್ತಾ ಇದೆ. ಕಟ್ಟಡಗಳನ್ನು ಕಟ್ಟುವುದಷ್ಟೇಯೋ, ಅಲ್ಲಿ ಏನು ವ್ಯಾಪಾರ ಮಾಡ್ತಾರೆ ವ್ಯಾಪಾರಿಗಳಿಗೆ ಅವಕಾಶ ಕಟ್ಟಲಿಕ್ಕೆ ಸಾಧ್ಯ ಇಲ್ವೋ? ಹಾಗಿದ್ರೆ ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆಯ ಬಗ್ಗೆ ಕೂಡ ನಾವು ಯಾವ ಒಂದು ರೀತಿಯ ಒಂದು ಊಹಾಪೋಹಗಳನ್ನು ಇಟ್ಟುಕೊಳ್ಳಬೇಕು ಇಲ್ಲಿ? ಅಂದ್ರೆ ಎಲ್ಲೋ ನೀವು ಇದು ಯಾರಿಗೋಸ್ಕರ ಕಟ್ಟುತ್ತಾ ಇದ್ದೀರಿ?
ನಾಳೆ ಇದನ್ನು ಕಟ್ಟಿದ ನಂತರ PPP ಆಧಾರದಲ್ಲಿ ಇದನ್ನು ಕಟ್ತಾ ಇದ್ದೀರಿ, ಅಲ್ಲಿ ವ್ಯಾಪಾರ ಮಾಡ್ತಾ ಇರುವಂತ ಸಾಮಾನ್ಯವಾದಂತ ವ್ಯಾಪಾರಿಗಳಿಗೆ ಅದು ಅವಕಾಶ ಕೊಡ್ತಿರೋ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದು ಬಂದಿರುವಂಥದ್ದು. ಹಾಗಾಗಿ ವ್ಯಾಪಾರಿಗಳು ಕೋರ್ಟ್ ಮೆಟ್ಟಲು ಏರಿದ್ದಾರೆ. ಸರ್ಕಾರ ಏನು ಅದನ್ನು ಕಟ್ಟಡ ಕಟ್ಟಲಿಕ್ಕೆ ಮುಂದುವರೆದಿದೆ. ಎಲ್ಲಾ ಕಟ್ಟಡಗಳು ಹಾಗೆ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಆರಂಭ ಮಾಡ್ತಾರೆ. ಯಾವಾಗ ಅದು ಕಾಮಗಾರಿ ಮುಗಿತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವರ್ಷಾನುಗಟ್ಟಲೆ ಕಾಮಗಾರಿ ನಡೀತಾನೆ ಇರ್ತದೆ. ಅಲ್ಲಿಂದ ಅತಂತ್ರರಾಗಿರುವಂತ ವ್ಯಾಪಾರಿಗಳೇನಿದ್ದಾರೋ ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ಇರ್ತಾರೆ. ಕೊನೆಗೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮಾಲ್ಗಳನ್ನ ನೆಚ್ಚಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಇರ್ಲಿ, ಆದ್ರೆ ಇಲ್ಲಿ ಏನು ಸಣ್ಣ ಸಣ್ಣ ವ್ಯಾಪಾರಿಗಳಿದ್ದಾರೆ, ಸಣ್ಣ ಸಣ್ಣದಾಗಿ ವ್ಯಾಪಾರ ಮಾಡಿಕೊಂಡು ಒಂದು ಸಣ್ಣ ಆದಾಯ ಅವರಿಗೆ ಬರ್ತದೆ, ಬಹಳ ಮಂದಿ ಇದ್ದಾರೆ, ಅವರೆಲ್ಲರೂ ಕೂಡ ನೆಲ ಕಚ್ಚುವಂತ ಪರಿಸ್ಥಿತಿ ಬರುವುದಿಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇವತ್ತು ಉದ್ಭವವಾಗಿದೆ. ಹಾಗಾಗಿ ಸೆಂಟ್ರಲ್ ಮಾರ್ಕೆಟ್ ಬಗೆಗೆ ನಾನು ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತೇನೆ. ವ್ಯಾಪಾರಿಗಳು ಏನು ಹೇಳ್ತಾರೆ, ಅವರ ಅತಂತ್ರ ಪರಿಸ್ಥಿತಿಗಳು ಏನು ಅನ್ನೋದನ್ನ, ಅದಕ್ಕಿಂತ ಮೊದಲು ಇಲ್ಲಿ ಒಂದಷ್ಟು ಮಾಹಿತಿ ಬರ್ತಾ ಇದೆ ನೋಡಿ. ಎಸ್, ನಾನು ಮತ್ತೆ ಸೆಂಟ್ರಲ್ ಮಾರ್ಕೆಟ್ ಬಗೆಗೆ, ಅಂದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಮಾರ್ಕೆಟ್ ಲಾಕ್ಔಟ್ ಮಾಡಲಾಗಿತ್ತು. ಬೈಕಂಪಾಡಿ APMC ಅಲ್ಲಿ ಅವರಿಗೆ ಸ್ಥಳಾವಕಾಶವನ್ನ ನೀಡಲಾಗಿತ್ತು. ಅಲ್ಲಿ ಒಂದಷ್ಟು ಅವ್ಯವಸ್ಥೆಗಳಾಯಿತು. ಮಳೆ ಸಂದರ್ಭದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಪರಿಸರ. ಬೆಳಿಗ್ಗೆ 3:30 ಗಂಟೆಗೆ ಅಲ್ಲಿ ಬರಬೇಕು ಅನ್ನುವಂಥ ಸಂದರ್ಭ. ಅಲ್ಲಿ ವ್ಯಾಪಾರ ಸರಿಯಾದ ರೀತಿಯಲ್ಲಿ ಅಲ್ಲಿ ಏನಾಯಿತು, ಅಲ್ಲಿ ಹೊಸೊಬ್ಬರು ಬಂದರು, ಹಳಬರು ಯಾರು ಇಲ್ಲಿದ್ದವರು ಅಲ್ಲಿ ಹೋಗಲಿಲ್ಲ. ಇಂತೆಲ್ಲ ಸಮಸ್ಯೆಗಳಾಯಿತು. ಏನೋ 60 ವರ್ಷಗಳ ಹಿಂದಿನ ಕಟ್ಟಡವನ್ನ ಜಿಲ್ಲಾಡಳಿತ ಕೆಡುತ್ತಾ ಇದೆ. ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇದೆ, ಒಂದು ಹೊಸದಾದಂಥ ಕಟ್ಟಡ ಬರ್ತದೆ, ಚೆನ್ನಾಗಿರ್ತದೆ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಚೆನ್ನಾಗಿರ್ತದೆ ಅಂತ ಅನ್ನುವಂಥದ್ದು. ಒಟ್ಟು 5 ಮಹಡಿಗಳ ಸೆಂಟ್ರಲ್ ಮಾರ್ಕೆಟ್ ನಿರ್ಮಾಣ ಆಗ್ತದೆ. ಆ ನಿರ್ಮಾಣಕ್ಕೆ ಕೂಡಲೇ ಒಂದು ಚಾಲನೆ ಸಿಗಬಹುದು. ಈಗಾಗಲೇ ಕೆಡವುವ ಕಾರ್ಯಾಚರಣೆ ಮುಗಿದಿದೆ ಒಳಗಿಂದ. ಆದ್ರೆ ಯಾವಾಗ ಪೂರ್ಣಗೊಳ್ಳುತ್ತದೆ? ಸರ್ಕಾರಿ ಕಟ್ಟಡಗಳ ಬಗ್ಗೆ ಜನರಿಗೆ ಇರುವಂತ ಪ್ರಶ್ನೆ ಇದು. ಒಮ್ಮೆ ಆರಂಭ ಆದ್ರೆ ಮುಗಿಯುವುದು ಯಾವಾಗ ಅಂತ. ಈಗ ಹುಟ್ಟುವ ಮಕ್ಕಳು ಕಾಲೇಜು ಏರುವ ಸಂದರ್ಭದಲ್ಲಿ, ಕಾಲೇಜ್ ಮೆಟ್ಟಲು ಏರುವ ಸಂದರ್ಭದಲ್ಲಿ ಕಟ್ಟಡ ಕಾಮಗಾರಿ ಮುಗಿದ್ರೆ 15-20 ವರ್ಷವೋ ಆದ್ರೆ ಏನು ಪರಿಸ್ಥಿತಿ ಅಂತ. ಸೊ ಹೀಗಾಗದಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆದ್ರೆ ಅದೇ ಹೊಸ ಕಟ್ಟಡದಲ್ಲಿ ಪ್ರಸ್ತುತ ವ್ಯಾಪಾರಿಗಳಿಗೆ ಅವಕಾಶ ಸಿಗಬಹುದು. ಅಂದ್ರೆ ಈ ಹಿಂದೆ ಬೇರೆ 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 ಮಾರ್ಕೆಟ್ಗಳು, ಉರ ಮಾರ್ಕೆಟ್, ವಿಜಯ್ ಮಾರ್ಕೆಟ್, ಅದು ಇದು ಒಂದಷ್ಟು ಹೊಸ ಹೊಸ ಮಾರ್ಕೆಟ್ಗಳ ನಿರ್ಮಾಣ ಮಾಡಿದ್ರು ಇವರು. ಆದ್ರೆ ಅಲ್ಲಿ ಆ ಕಟ್ಟಡಗಳು ಮತ್ತೆ ನೋಡ್ಬೇಕಾದ್ರೆ ಆ ವ್ಯಾಪಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಅನ್ನುವಂಥದ್ದು. ಏನು ಹಳೆ ವ್ಯಾಪಾರಿಗಳು ಹೋಗುವಾಗ ಕೂಡ ಅಲ್ಲಿ ದರವನ್ನ ಇವರು ಬಹಳ ಏಕಾಏಕಿಯಾಗಿ ವಿಪರೀತವಾಗಿ ಏರಿಸಿರುವಂತ ಪ್ರಕರಣಗಳು. ಮತ್ತೆ ಏನು ಖಾಸಗಿ ಕಟ್ಟಡಗಳಿಂದ ಅದೇ ರೀತಿಯಲ್ಲಿ ಇವರು ದರಗಳನ್ನು ವಿಧಿಸಿರುವಂಥದ್ದು. ಇದೆಲ್ಲ ಸ್ವಲ್ಪ ಕಷ್ಟವಾದಂಥ ಪರಿಸ್ಥಿತಿಯಿಂದಾಗಿ ಅಲ್ಲಿ ಯಾವುದೇ ವ್ಯಾಪಾರಿಗಳಲ್ಲಿ ಬರಲಿಲ್ಲ ಅಂತ ಅನ್ನುವಂಥದ್ದು. ಸೊ ಅದೇ ರೀತಿ ಆಗಬಾರ್ದಲ್ವ ಅಂತ ಅನ್ನೋದು. ಅಂದ್ರೆ ಬೃಹತ್ ಕಟ್ಟಡಗಳನ್ನು ಕಟ್ಟುವ ನೆಪದಲ್ಲಿ ಈ ಸಣ್ಣ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳುವಂತ ಹುನ್ನಾರವ ಇದು ಅನ್ನೋದು ಪ್ರಶ್ನೆ. ಎಲ್ಲೋ ಕಟ್ಟಡಗಳನ್ನು ಕೆಡವಿ ಬಿಡ್ತಾರೆ, ಇವರನ್ನ ಬೀದಿ ಪಾಲು ಮಾಡಿಬಿಡ್ತಾರೆ. ಕೊನೆಗೆ ಇವರೆಲ್ಲ ಬಿಲ್ಡಿಂಗ್ ಆಗಿ ನನ್ನದೊಂದು ಜಾಗ ಇತ್ತು ಅನ್ನುವಾಗ ಎಲ್ಲಿ ನಿನ್ನ ಜಾಗ, ಇಷ್ಟು ಕೊಡು ಅಂತ ಹೇಳ್ತಾರೆ. ಅಂದ್ರೆ ಆತ ಆಗ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾನೆ. ಹೇಗೂ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರುವುದಿಲ್ಲ. ಏನು ಮಾಡೋದು ಅನ್ನೋದು ಅನಂತರ ಪರಿಸ್ಥಿತಿಯಲ್ಲಿರುವಾಗ ಅವರಿಗೂ ಕೂಡ ಇಲ್ಲದಂತ ಪರಿಸ್ಥಿತಿ ಆಗಿಬಿಡ್ತದೆ ಅಂತ. ಸೊ ಇದು ಒಟ್ಟಾರೆಯಾಗಿ ಸೆಂಟ್ರಲ್ ಮಾರ್ಕೆಟ್ನ ಪರಿಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವುದು.
ತಿಳಿತಾ ಇದೆ. ಇದೀಗ ಸುನಿಲ್ ಕುಮಾರ್ ಬಜಾಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಈಗ ಏನು ಕಟ್ಟಡವನ್ನು ಸಂಪೂರ್ಣವಾಗಿ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ, ಯಾವಾಗ ಚಾಲನೆ ಸಿಗಬಹುದು, ಅಲ್ಲಿಯ ವ್ಯಾಪಾರಿಗಳಿಗೆ ಇಲ್ಲಿ ಅವಕಾಶ ಸಿಗಬಹುದಾ, ಯಾವಾಗ ಮುಗಿಬಹುದು ಈ ಕಟ್ಟಡ ಕಾಮಗಾರಿ ಅಂತ ಸುನಿಲ್? ನೋಡಿ, ಇದು ಸೆಂಟ್ರಲ್ ಮಾರ್ಕೆಟ್ ಅನ್ನು ಇವತ್ತು ಡೆಮೊಲಿಷ್ ಮಾಡಿರ್ತಕ್ಕಂಥ ಇದು ಭಾರಿ ದೊಡ್ಡ ಅನ್ಯಾಯವನ್ನ ಮಂಗಳೂರು ಮಹಾನಗರ ಪಾಲಿಕೆ ಮಾಡಿದೆ. ಯಾಕಂದ್ರೆ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಆ ಸೆಂಟ್ರಲ್ ಮಾರ್ಕೆಟ್ ಅನ್ನು ನಂಬಿ ಜೀವನ ಮಾಡಿರುವ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ಮಾಡದೆ ಇವರು ಏಕಾಏಕಿಯಾಗಿ ಕಳೆದ ಬಾರಿ ಕೊರೋನಾವನ್ನ ಮುಂದಿಟ್ಟುಕೊಂಡು ಅಲ್ಲಿ ಎತ್ತಂಗಡಿ ಮಾಡಿದ್ರು. ಆ ನಂತರ ಕೊನೆಗೆ ಕೊರೋನಾದ ವಿಚಾರ ಮುಗಿದು ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಪ್ರಶ್ನೆ ಬಂದಾಗ ಅಲ್ಲಿಯೂ ಕೂಡ ಅವರಿಗೆ ಅನ್ಯಾಯ ಮಾಡಿದ್ರು. ಒಂದು ರೀತಿ ಪೊಲೀಸನ್ನ ಮುಂದಿಟ್ಟುಕೊಂಡು ಇಡೀ ವ್ಯಾಪಾರಸ್ಥರ ಮೇಲೆ ಭಾರಿ ದೊಡ್ಡ ರೀತಿಯಾದಂತ ದೌರ್ಜನ್ಯನ ಮಾಡಿದ್ರು. ಆದ್ರೂ ಕೂಡ ಕೋರ್ಟಿಗೆ ಹೋಗುವ ಸಂದರ್ಭದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಇವರಿಗೆ ಅಲ್ಲೇ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿ ನ್ಯಾಯಾಲಯ ಹೇಳಿದ್ರು ಕೂಡ ಇವರು ಕಟ್ಟಡ ಸಮಸ್ಯೆಯಲ್ಲಿದೆ, ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು. ನಿಜವಾಗಿ ಸೆಂಟ್ರಲ್ ಮಾರ್ಕೆಟ್ಗೆ ಒಂದು 50 ವರ್ಷ ಅಷ್ಟೇ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಅವರು ಇಡೀ ಜನರಿಗೆ ಒಂದು ಸುಳ್ಳನ್ನ ಹೇಳಿ ಮತ್ತೆ ಅದರ ಹಿಂದೆ ಇರ್ತಕ್ಕಂಥದ್ದು ಬಾರಿ ದೊಡ್ಡ ರೀತಿಯಾದಂತ ಒಂದು ಪಿತೂರಿ ಇದೆ. ಯಾಕಂದ್ರೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಸೆಂಟ್ರಲ್ ಮಾರ್ಕೆಟ್ ಅನ್ನ ಇವತ್ತು ಹೊಸದಾಗಿ ನಾವು ಕಟ್ಟೇವಂತ ಹೇಳಿದ್ರು ಕೂಡ ಇವತ್ತು ಅಲ್ಲಿನ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿಲ್ಲ ಇವತ್ತಿನವರೆಗೂ. ಯಾಕಂದ್ರೆ ನಾಳೆಯ ದಿನ ಅದು ಇನ್ನೊಂದು ಮಾಲ್ ಆಗಿ ಆಗ್ತದೆ ಹೊರತು ಈ ವ್ಯಾಪಾರಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಪ್ರತಿಯೊಂದು ಅಂಗಡಿಯನ್ನ ಮಾರಾಟ ಮಾಡ್ತಾರೆ ಹೊರತು ಇವತ್ತು ಒಟ್ಟಾರೆಯಾಗಿ ಇವರು ಏನೊಂದು ಅಭಿವೃದ್ಧಿ ಅಂತ ಹೇಳಿದ್ದಾರೆ, ಇವರು ಏಕಾಏಕಿಯಾಗಿ ಇಷ್ಟು ಇಡೀ ಸೆಂಟ್ರಲ್ ಮಾರ್ಕೆಟ್ ಅನ್ನ ಡೆಮೊಲಿಷ್ ಮಾಡಿ ಪೊಲೀಸರನ್ನ ಮುಂದಿಟ್ಟುಕೊಂಡು ಇನ್ನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಸೆಂಟ್ರಲ್ ಮಾರ್ಕೆಟ್ ಅನ್ನ ನಾವು ಹೊಸದಾಗಿ ಕಟ್ಟೇವಂತೇಳಿ ಇವತ್ತು ನಿನ್ನೆಯ ಕೂಗಲ್ಲ. ಯೋಗೀಶ್ ಭಟ್ರವರು MLA ಆಗಿರುವಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯ ಯೋಜನೆ ಖರ್ಚು ಮಾಡಿ ನಾವು ಮಾಡ್ತೇವಂತ ಹೇಳಿದ್ರು. ಆ ನಂತರ ಅದು 200 ಕೋಟಿ ಆಯ್ತು, 1000 ಕೋಟಿ ಆಯ್ತು. ಇಷ್ಟನ್ನೇ ಹೇಳ್ತಾರೆ ಹೊರತು ಅದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆನೇ ಇಲ್ಲ. ಆದ್ರಿಂದ ಇಲ್ಲಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿಯ ವ್ಯವಸ್ಥೆಗಳು ಬಂದಾಗ ಅದನ್ನ ಇಲ್ಲಿನ MP MLAಗಳು ಭಾರಿ ಮುತುವರ್ಜಿ ವಹಿಸಿ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮಾಹಿತಿ, ಈಗ ಅಲ್ಲಿಂದ ತೆರವು ಮಾಡಿದ್ರಲ್ಲ ಆ ವ್ಯಾಪಾರಿಗಳು, ಅವರು ಬೈಕಂಪಾಡಿಗೆ ಹೋದ್ರ ಅಥವಾ ಅವರ ಪರಿಸ್ಥಿತಿ ಏನು, ಅವ್ರು ಎಲ್ಲಿದ್ದಾರೆ ಈಗ? ಅದೇ ಇರ್ತಕ್ಕಂಥದ್ದು. ಈಗ ಒಂದು ಹಲವಾರು ದಶಕಗಳಿಂದ ಇರ್ತಕ್ಕಂಥ ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಯ ಜೀವನಾಡಿ. ಅದು ಅಲ್ಲಿಯ ವ್ಯಾಪಾರಿಗಳನ್ನ ನೀವು ಬೇರೆ ಕಡೆ ಹೋಗ್ಬೇಕಂತ ಪ್ರಶ್ನೆ ಬಂದಾಗ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತು. ಇಲ್ಲಿನ ಶಾಸಕರು, ಮಂಗಳೂರು ಮಹಾನಗರ ಪಾಲಿಕೆ MPಗಳು ಇದು ಏಕಾಏಕಿ ಎತ್ತಂಗಡಿ ಮಾಡಿ ನೀವು APMCಗೆ ಹೋಗಿ ಅಂತ ಆವತ್ತು ಹೇಳಿದ್ರೆ ಹೊರತು ಅಲ್ಲಿ ಹೆಚ್ಚಿನವರು ಹೋಗಿಲ್ಲ. ಇನ್ನೂ ಕೂಡ ಸೆಂಟ್ರಲ್ ಮಾರ್ಕೆಟ್ ನ ವ್ಯಾಪಾರಸ್ಥರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳು ತನ್ನ ವ್ಯಾಪಾರವನ್ನೇ ಬಿಟ್ಕೊಂಡು ಅವರ ಇಡೀ ಬದುಕೆ ಇವತ್ತು ಒಂದು ರೀತಿ ಬೈಕಂಪಾಡಿಯಲ್ಲಿ ಏನ್ ತೊಂದರೆ ಅಂತ. ಬೈಕಂಪಾಡಿ ನೋಡಿ, ಒಂದು ವ್ಯಾಪಾರ ಅಂತ ಹೇಳುವಾಗ ಬೈಕಂಪಾಡಿ APMCಗೆ ಯಾರ್ಡಿಗೆ ಒಳಪಟ್ಟದ ಆದ್ರೂ ಕೂಡ ಒಂದು ನಗರದ ಹೃದಯ ಭಾಗದಲ್ಲಿ ಒಂದು ವ್ಯಾಪಾರಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಜಾಗ ಬೇಕು. ನಾವು ಕಳೆದ ಬಾರಿನೂ ಕೂಡ ನಗರ ಪಾಲಿಕೆಗೆ MP MLAಗಳಿಗೆ ಎಲ್ಲ ರೀತಿ 2-3 ಜಾಗವನ್ನು ನಾವು ಸೂಚನೆ ಮಾಡಿ ಕೊಟ್ಟಿದ್ದೆವು. ಅವೆಲ್ಲವುಗಳನ್ನ ಬದಿಗೊತ್ತಿ ಇವರು APMCಯಲ್ಲೇ ಮಾಡ್ಬೇಕಂತ ಪ್ರಶ್ನೆ ಬಂದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಇಡೀ ಮಂಗಳೂರು ನಗರಕ್ಕೆ ಅಲ್ಲಿಂದ ಸಾಧ್ಯತೆ ಇದೆ ಅಂತಕ್ಕಂಥ ಪ್ರಶ್ನೆ ಇದೆ. ಯಾವಾಗ್ಲೂ ಒಂದು APMCಯ ಜಾಗಕ್ಕೆ ನೀವು ಹೋಗಿ ಅಲ್ಲಿ ವ್ಯವಸ್ಥೆ ಅಂತ ಹೇಳುವಾಗ ಇಷ್ಟು ವರ್ಷದಲ್ಲಿ APMCಗೆ ಯಾಕೆ ಇವರು ಮಾಡ್ಲಿಲ್ಲ? ಸಾವಿರಾರು ಕೋಟಿ ರೂಪಾಯಿಯನ್ನ ಹಣವನ್ನ ಖರ್ಚು ಮಾಡಿ ಆ APMCಯ ಪರಿಸ್ಥಿತಿ ಏನಂತ ಹೇಳಿದ್ರೆ ಕಳೆದ ಬಾರಿ ಕೊರೋನಾದ ಸಂದರ್ಭದಲ್ಲಿ ವ್ಯಾಪಾರಿಗಳು ಅದನ್ನ ಓಪನ್ ಆಗಿ ತೋರಿಸಿದ್ರು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ನಾನೇ ಸ್ವತಃ MP ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ APMCಯಲ್ಲಿ ಸಭೆ ಆಗಿತ್ತು. ನಾನು ಕೂಡ ಭಾಗವಹಿಸಿದೆ. ಆಗ ಸ್ವತಃ ನಳಿನ್ ಕುಮಾರ್ ಕಟೀಲ್ ರವರೇ ಈ ಜಾಗ ಸರಿಯಾಗುದಿಲ್ಲ, ಇವರಿಗೆ ಸೂಟ್ ಆಗುದಿಲ್ಲ, ನೀವು ಬೇರೆ ಕಡೆ ನಿಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿ ವ್ಯಾಪಾರಸ್ಥರಿಗೆ ಪ್ರಾಮಿಸ್ ಮಾಡಿದ್ರಲ್ಲ. ಯಾಕೆ ಮಾಡ್ಲಿಲ್ಲ ಇವರು ಇಷ್ಟರವರೆಗೆ? ಅಂದ್ರೆ ಒಂದ್ ಕಡೆ ಇವರು ಅಲ್ಲಿ ಹೋಗಿ ಅಂತ ಹೇಳುದು, ಈ ವ್ಯಾಪಾರಿಗಳನ್ನ ಕೇಳೋ ಗತಿ ಇಲ್ಲ. ಅದರ ಒಳಗಡೆ ಅಲ್ಲಿ
ಹೂ ಮಾರುವಂತ ವ್ಯಾಪಾರಸ್ಥರಿದ್ದಾರೆ, ಇನ್ನು ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ವ್ಯವಸ್ಥೆನೇ ಆಗಿಲ್ಲ ಇನ್ನು ಕೂಡ. ಅಲ್ಲಿ ಟೆಂಟ್ ಹಾಕಿದ್ರು ಒಮ್ಮೆ, ನಿಮ್ಗೆ ಗೊತ್ತಿದೆ, ಲೇಡಿ ಗೋಶನ್ನ ಪಕ್ಕ ಸುತ್ತಮುತ್ತ ಟೆಂಟ್ ಹಾಕಿದ್ರು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅದೇ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಇಡೀ ವ್ಯಾಪಾರಿಗಳ ಬದುಕನ್ನು ಇವರು ನಾಶ ಮಾಡಿದ್ದಾರೆ ಇವರು. ಅಲ್ಲ, ಅಲ್ಲಿ ಟೆಂಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಮತ್ತೆ ಇವರು ಬೀದಿ ಬದಿ ವ್ಯಾಪಾರ ಮಾಡಿ ಅಂತ ಹೇಳಿದಾಗೆ ಅಲ್ವೇ? ಹೌದು. ಈಗ ಒಂದು ಅಷ್ಟು ದೊಡ್ಡ ವ್ಯಾಪಾರ ಮಾಡ್ತಕ್ಕಂತ ಅಲ್ಲಿನ ನಿಜವಾಗಿ ಇಡೀ ಒಂದು ವ್ಯಾಪಾರಸ್ಥರು, ಅದು ಕೂಡ ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ ನ ಒಳಗಡೆ ವ್ಯಾಪಾರ ಮಾಡ್ತಕ್ಕ ಪ್ರಶ್ನೆ ಬಂದಾಗ ಖಾಲಿ ಅವರ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ಇಡೀ ಮಂಗಳೂರು ಆಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಾ ವಸ್ತುಗಳನ್ನ ಸರಬರಾಜು ಮಾಡ್ಲಿಕ್ಕೆ ಒಂದು ಸೆಂಟರ್ ಪಾಯಿಂಟ್ ಅದು. ಆಗ ಇವರು ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡ್ಬೇಕಲ್ಲ. ಈಗ ಉದಾಹರಣೆ, ನಿಮ್ಗೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಕಂಕನಾಡಿ ಮಾರ್ಕೆಟ್ ಕೂಡ ಹೊಸದಾಗಿ ಆಗ್ತಾ ಇದೆ. ಆದ್ರೆ ಅವರು ಅಡ್ವಾನ್ಸ್ ಆಗಿ ಅಲ್ಲಿನ ವ್ಯಾಪಾರಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಆಗ್ಲಿ, ಆ ಕಾಲದ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ನಗರ ಪಾಲಿಕೆ ಅವರು ವಿಶ್ವಾಸ ತಗೊಂಡು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರು ನೋಡಿ. ನೀವು ಪರ್ಯಾಯ ವ್ಯವಸ್ಥೆ ಮಾಡದೆ ನೀವು ಎತ್ತಂಗಡಿ ಮಾಡಿದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ಇರ್ತಕ್ಕಂಥ ಪ್ರಶ್ನೆ ಅಲ್ಲೂ ಮಾಡಿದ್ದಾರೆ. ಉರುವ ಮಾರ್ಕೆಟ್ ತೆರವು ಮಾಡೋ ಸಂದರ್ಭದಲ್ಲೂ ಕೂಡ ಬದಿಯಲ್ಲೇ ಕಟ್ಟಿದ್ದಾರೆ. ಉರುವ ಮಾರ್ಕೆಟ್ ನಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡಿದ್ದಾರೆ. ನಾವು ಹೇಳೋದು ಇಷ್ಟು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖವಾದಂತ ಮಾರ್ಕೆಟ್, ಅದು ಆರ್ಥಿಕತೆಯ ಜೀವನಾಡಿ ಆಗಿರ್ತಕ್ಕಂಥ ಮಾರ್ಕೆಟ್, ಕೇಂದ್ರ ಮಾರ್ಕೆಟ್ ಅನ್ನುವಂಥದ್ದು ಇವತ್ತು ಅಲ್ಲಿಂದ ತೆಗಿಬೇಕಾದ್ರೆ ಇವರು ಕಳ್ಳರ ರೀತಿಯಲ್ಲಿ ಬಾರಿ ದೊಡ್ಡ ರೀತಿಯಾದ ಅನ್ಯಾಯವನ್ನು ಮಾಡಿದ್ದಾರೆ. ಇಡೀ ಪೊಲೀಸ್ ಫೋರ್ಸ್ ಅನ್ನು ಇಟ್ಟು ಅದನ್ನ ಡೆಮೊಲಿಷ್ ಮಾಡಿದ್ದಾರೆ. ನಿಜವಾಗಿ ಇದು ಒಂದು ರೀತಿ ಅನ್ಯಾಯದ ಪರಮಾವಧಿ ಅಂತ ನಾವು ಹೇಳ್ತಾ ಇದ್ದೇವೆ. ಓಕೆ, ಇಲ್ಲಿ ಹಾಗಾದ್ರೆ ಇಲ್ಲಿ ವ್ಯಾಪಾರ ಈ ಹಿಂದೆ ಮಾಡ್ತಾ ಇದ್ದ ವ್ಯಾಪಾರಿಗಳಿಗೆ ಅವಕಾಶ ಸಿಗುವುದಿಲ್ಲ ಅನ್ನೋದು, ಸಿಗಬಹುದು, ಯಾವಾಗ ಮುಗಿಬಹುದು? ನಮಗೆ ಡೌಟ್. ನಾವು ಸಭೆ ಮಾಡ್ಬೇಕಂತ ಹೇಳಿದ್ದು ಇದು ಈ ಕಾರಣಕ್ಕೋಸ್ಕರ. ನೀವೀಗ ನಾಳೆ ಹೊಸ ಬಿಲ್ಡಿಂಗ್ ಅನ್ನ ಮಾಡ್ತೀರಿ, ಹೊಸ ಕಟ್ಟಡವನ್ನ ಮಾಡ್ತೀರಿ, ಮಾಲ್ ಟೈಪ್ ಮಾಡ್ತೀರಿ. ಇಲ್ಲಿ ಇರ್ತಕ್ಕಂತಹ 500-600 ಜನ ವ್ಯಾಪಾರಸ್ಥರಿದ್ದಾರೆ, ನೀವು ಅವರಿಗೆ ಅವಕಾಶ ಕೊಡ್ತೀರಾ? ಇದನ್ನ ನಾವು ಕಳೆದ ಬಾರಿ MP ಹತ್ರ ಕೇಳಿದ್ದೇವೆ, MLA ಹತ್ರ ಕೇಳಿದ್ದೇವೆ, ನಗರ ಪಾಲಿಕೆ ಕಮಿಷನರ್ ಹತ್ರ ಕೇಳಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಬಂದಿಲ್ಲ ಇವತ್ತಿನವರೆಗೆ. ಅದರ ಅರ್ಥ ಏನು? ಇವರು ಖಂಡಿತವಾಗಿ ಕೂಡ ಹೊಸ ಬಿಲ್ಡಿಂಗ್ ಆದ್ರೆ ಇವರನ್ನು ಎಲ್ಲ ಬೀದಿ ಪಾಲು ಮಾಡ್ತಾರೆ. ಇವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಅದನ್ನು ನಂತರ ಯಾರಿಗೂ ಒಬ್ಬ ಹಣವಂತರಿಗೆ, ಶ್ರೀಮಂತರಿಗೆ ಎಲ್ಲವನ್ನು ಬಿಟ್ಕೊಡ್ತಾರೆ. ಎಸ್ ಸರ್. ಸುನಿಲ್ ಅವರೇ, ಇಷ್ಟು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಇನ್ನು ಒಂದಷ್ಟು ಮಾಹಿತಿಗಳೊಂದಿಗೆ ಬರ್ತೇನೆ ವೀಕ್ಷಕರೇ, ಸಣ್ಣ ಬ್ರೇಕ್ನ ಬಳಿಕ.
ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸೆಂಟ್ರಲ್ ಮಾರ್ಕೆಟ್ ತೆರವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಸುಧೀರ್ ಬಜಲ್ಕೇರಿ ಅವರಿದ್ದಾರೆ. ನಮಸ್ಕಾರ ಸುಧೀರ್. ನಮಸ್ತೆ. ತಾವೆಲ್ಲ ಅದೇ ವಾರ್ಡ್ನವರು, ಬಹಳ 60 ವರ್ಷದ ಒಂದು ಕಟ್ಟಡ, ಅಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ನೋಡ್ತಾ ಇದ್ದವರು. ಇದೀಗ ಕಂಪ್ಲೀಟ್ ಆಗಿ ನೆಲಸಮಗೊಂಡಿದೆ ಕಟ್ಟಡ, ಏನ್ ಹೇಳ್ತೀರಿ ಸುಧೀರ್? ಸರ್, ಈಗ ಸೆಂಟ್ರಲ್ ಮಾರ್ಕೆಟ್ ಅಭಿವೃದ್ಧಿ ಆಗ್ಬೇಕಾದದ್ದು ಸ್ವತಃಸಿದ್ಧ. ಆದ್ರೆ ಸೆಂಟ್ರಲ್ ಮಾರ್ಕೆಟ್ ಅಭಿವೃದ್ಧಿ ಆಗ್ಬೇಕಾದದ್ದು ಸತ್ಯ. ಆದ್ರೆ ಈಗ ಮಾಡುವಂತ ಸಮಯ ಸೂಕ್ತವಾಗಿಲ್ಲ. ಯಾಕಂತ ಹೇಳಿದ್ರೆ ಕೊರೋನಾದಿಂದಾಗಿ ಬಹಳಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ಅಂತದ್ರಲ್ಲಿ ಈಗಿರುವಂತ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡದೆ ಏಕಾಏಕಿ ಪೊಲೀಸ್ ಬಂದೋಬಸ್ತಿನಿಂದ ಡೆಮೊಲೇಷನ್ ಮಾಡೋದೊಂದು, ನಾನು ಹಿಂದೆ ತಾಲಿಬಾನ್ ಸಂಸ್ಕೃತಿ ಅಂತೇಳಿ ಅಂತ ಸಂಸ್ಕೃತಿಯನ್ನು ಈಗ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಇದು ಈ ರೀತಿ ಮಾಡಿದ್ರೆ ಮುಂದೆ ಪ್ರತಿ ವರ್ಷ ಕೂಡ ಕೊರೋನಾ ಅಂತ ಹೇಳಿ ನೆಪ ಹೇಳಿ ಲಾಕ್ ಡೌನ್ ಮಾಡಿಕೊಂಡು ತನ್ನ ಬೇಕಾದ ಕೆಲಸವನ್ನು ಮಂಗಳೂರು ಮಹಾನಗರ ಪಾಲಿಕೆ ಮಾಡಬಹುದು. ಇದರಿಂದಾಗಿ ಮಂಗಳೂರಿನ ಜನರಿಗೆ ಒಂದು ಹೆದರಿಕೆ ಕೂಡ ಬರ್ಬೋದು ಸರ್. ಯಾಕಂದ್ರೆ ನೋಡಿ, ಈಗ ಮಾರ್ಕೆಟಿಗೋಸ್ಕರ ಇವರು ಡೆವಲಪರ್ಗೋಸ್ಕರ ಇದನ್ನು ಡೆಮೊಲೇಷನ್ ಮಾಡಿದ್ದಾರೆ. ಹಲೋ, ಕೇಳ್ತಾ ಇದೆ. ಡೆಮೊಲೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ವ್ಯಾಪಾರಿಗಳು, ಬಹಳಷ್ಟು ವ್ಯಾಪಾರಿಗಳ ಸಾಮಾನುಗಳು ಅಲ್ಲಿದೆ. ಈಗ ನಾವೇ ಕೂಡ ಅಲ್ಲ ಕೆಲವರೊಂದಿಗೆ ಹೋಗಿದ್ದೀವಿ ಕಮಿಷನರ್ ಹತ್ರ. ಅವಾಗ ಅವ್ರು ಹೇಳ್ತಾರೆ, ನೀವು ಏನಾದ್ರೂ ಅದಕ್ಕೆ ವ್ಯವಸ್ಥೆ ನೀವ್ ಹೇಳಿದ್ರೆ ನಿಮ್ಗೆ ಬೇಕಾದ ಕಡೆ ಕಳಿಸ್ತೀವಿ ಅಂತ ಹೇಳಿ. ನೋಡಿ, ಈಗ ಕೊರೋನಾದ ಟೈಮಲ್ಲಿ ಜನರು ಹೊರಗೆ ಬರ್ಲಿಕ್ಕೆ ಪೊಲೀಸ್ನ ಅನುಮತಿ ಇಲ್ಲ, ಗಾಡಿಗಳಿಗೆ ಬರ್ಲಿಕ್ಕೆ ಅನುಮತಿ ಇಲ್ಲ. ಏಕಾಏಕಿ ಈಗ ಕೊರೋನಾದ ಇದು ಲಾಕ್ ಡೌನ್ ನೆಪದಲ್ಲಿ ಈ ರೀತಿ ಒಂದು ಡೆಮೊಲೇಷನ್ ಮಾಡುದು, ಅದಲ್ಲದೆ ಅದರೊಳಗಿರುವಂತ ಲಕ್ಷಾಂತರ ರೂಪಾಯಿಯ ಮೌಲ್ಯದ ಸಾಮಾನುಗಳು ಕೂಡ ಇದೆ. ಇದ್ರ ಬಗ್ಗೆ ಯಾವ್ದು ಕ್ರಮ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆ? ಈಗ ಅವರು ಹೇಳುವ ಹಾಗೆ ಶಿಥಿಲಾವಸ್ಥೆಗೆ ಬಂದಿರುವಂತ ಕಟ್ಟಡ ಸರ್, ಈಗ ನಾನ್ ನೋಡಿದ ಮಟ್ಟಿಗೆ ನಾನು ಕಣ್ಣಾರೆ ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಶಿಥಿಲ ವ್ಯವಸ್ಥೆ ಅಂತ ಹೇಳಿ ಬುಲ್ಡೋಸರ್ ಅಲ್ಲಿ ಒಡೆಯುವಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ಸಣ್ಣ ಪೀಸ್ ಅನ್ನು ಕಟ್ ಮಾಡ್ಬೇಕಾದ್ರೆ ಅರ್ಧ ಗಂಟೆ ತೆಗೆದುಕೊಂಡಿದೆ. ಯಾವುದು? ಬುಲ್ಡೋಸರ್. ಹಾಗಾದ್ರೆ ಶಿಥಿಲ ವ್ಯವಸ್ಥೆಯಲ್ಲಿ ಇಲ್ಲ. ಮತ್ತೊಂದು, ಈ ರೀತಿಯ ಕಾನೂನನ್ನ ಈಗ APMCಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮಂಗಳೂರಲ್ಲಿ ತುಂಬಾ ತೊಂದರೆಗಳಾಗ್ತದೆ ಅಂತ ಹೇಳಿ ನಾನು ಇದೇ ವಿಷಯವನ್ನು ನಾವು ಬಂದರ್ನ ಬಗ್ಗೆ ತಿಳಿಸಬೇಕಾಗ್ತದೆ. APMCಗೆ ಬಹಳ ವರ್ಷಗಳ ಮೊದಲೇ ಘೋಷಣೆ ಆಗಿದ್ದಂತೆ ಅಲ್ಲಿರುವಂತ ಅಕ್ಕಿ ವ್ಯಾಪಾರಿಗಳು ಕೂಡ ಬಂದರಿಗೆ APMCಗೆ ಶಿಫ್ಟ್ ಆಗ್ಬೇಕಂತ ಹೇಳಿ. ಅದು ಯಾಕೆ ಮಾಡ್ತಾ ಇಲ್ಲ? ಅದ್ರಲ್ಲಿ ಏನಾದ್ರೂ ಜಾತಿಯ ಬಗ್ಗೆ ಏನಾದ್ರೂ ವ್ಯಾಮೋಹವೇ? ಅದು ಮುಖ್ಯವಾಗಿರ್ಬೇಕಾದದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತ ಒಂದು ನಿಯಮ ಬಂದರ್ನಲ್ಲಿ ಯಾಕೆಲ್ಲ ನೀವು ನೋಡಿರ್ಬೋದು. ಬಂದರ್ನಲ್ಲಿ ಒಂದು ವ್ಯಾಪಾರಿಗಳು ಹೋಗ್ಬೇಕಾದ್ರಲ್ಲ, ಸಣ್ಣ ಸಣ್ಣ ವ್ಯಾಪಾರಿ ಎಲ್ಲಿ ಅಲ್ಲಿಯ ಸ್ಥಳೀಯರು ಒಂದು ಹೋಗ್ಬೇಕಾದ್ರೂ ಕೂಡ ದಿನನಿತ್ಯ ಒಂದು ಟ್ರಾಫಿಕ್ ಜಾಮ್. ಅಲ್ಲಿ ಕೂಡ ಅದೇ ರೀತಿ ಮಾಡಿದ್ರೆ ಉತ್ತಮ. ಯಾಕಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಮೊದಲು ಅಲ್ಲಿ ವ್ಯವಸ್ಥೆ ಮಾಡಿತ್ತು. ಇದು ಯಾಕೆ ಮಾಡ್ತಾ ಇದ್ದಾರೆ? ಅಲ್ಲಿ ಅದು ಕಾನೂನಿಲ್ಲ. APMCಗೆ ಬಹಳ ವರ್ಷದ ಮೊದಲೇ ಹೋಗ್ಬೇಕಂತಿತ್ತು. ಅದನ್ನು ಬಿಟ್ಟು ಏಕಾಏಕಿ ಮಂಗಳೂರು ಮಹಾನಗರ ಪಾಲಿಕೆ ಇದು ಸೆಂಟ್ರಲ್ ಹೃದಯ ಭಾಗದಲ್ಲಿರುವಂತ ಈ ಕಟ್ಟಡವನ್ನು ಒಡೆಯುವಂತ ನೋಡಿ, ಉರುವ ಮಾರ್ಕೆಟ್ ನಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ. ಅದನ್ನು ಇವತ್ತಿಗೆ ಕೂಡ ಓಪನ್ ಮಾಡ್ಲಿಲ್ಲ. ಸಾಧಾರಣ 3-4 ವರ್ಷ ಆಯ್ತು. ಅದನ್ನ ಇನ್ನು ಎದುರುಗಡೆ ಸರಿಯಾಗ್ಲಿಲ್ಲ. ಅದು ಡೆಮೊಲೇಷನ್ ಮಾಡ್ಕೊಂಡು 2.5 ಕೋಟಿ ಖರ್ಚಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಬೋದು. ಅದನ್ನು ಮಾತಾಡ್ಕೊಂಡಿದ್ದಾರೆ. ಇದೇ ರೀತಿ ಒಂದೊಂದು ಸರ್ಕಾರ ಬರುವಾಗ ಒಂದೊಂದು ಮಹಾನಗರ ಪಾಲಿಕೆ ಅಧಿಕಾರದಲ್ಲಿರುವವರು ಅವರವರ ನೇಮಕ್ಕನುಗುಣವಾಗಿ ಮಾಡ್ತಾ ಹೋದ್ರೆ ಮುಂದೆ ಇದು ಸೆಂಟ್ರಲ್ ಮಾರ್ಕೆಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಲ್ಲಿ ಒಂದು ರಸ್ತೆ ಮಾಡ್ತಾರೆ. ಈಗ ಲೇಡಿ ಕೋಶನ್ ಅಲ್ಲಿಂದ ಒಂದು ರಸ್ತೆ, ಒಳ ರಸ್ತೆ ಅಂತ ಹೇಳಿ ಹೇಳಿದ್ರು. ಈಗ ಈ ಮಾರ್ಕೆಟ್ ಮಾಡ್ಬೇಕಾದ್ರೆ ಆ ಒಳ ರಸ್ತೆಗೆ ಏನಾದ್ರೂ ವ್ಯವಸ್ಥೆ ಮಾಡಿದಾರೆ. ಅದ್ರ ಎದುರುಗಡೆ ಇರುವಂತ ಕಮರ್ಷಿಯಲ್ ಬಿಲ್ಡಿಂಗ್, ದುಬೈ ಮಾರ್ಕೆಟ್ ಇರ್ಲಿ ಸಣ್ಣ ಪುಟ್ಟ, ಅಲ್ಲಿ ಏನಾದ್ರೂ ಅದಕ್ಕೆ ವ್ಯವಸ್ಥೆ. ಇವತ್ತಿಗೂ ಕೂಡ ಅಲ್ಲಿ ಎದುರುಗಡೆ ಇರುವಂತ ಬಹಳಷ್ಟು ಕಟ್ಟಡ ಮಾಲೀಕರು ಜಾಗವನ್ನು ಬಿಟ್ಟು ಕೊಡ್ಲಿಲ್ಲ. ಅದರಿಂದಾಗಿ ಮುಂದೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಮಾಡಿದ್ರೆ ಕೂಡ ಬರುವಂತದಕ್ಕೆ ತೊಂದರೆಗಳಾಗ್ಬೋದು. ಆದ್ರಿಂದ ಅಲ್ಲಿ ಸ್ಥಳೀಯವಾಗಿ ವ್ಯಾಪಾರ ಮಾಡುತ್ತಿರುವ ಅವರಿಗೆ ಒಂದು ನ್ಯಾಯ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಈ ರೀತಿ ಒಂದು ಬಡ ವ್ಯಾಪಾರಿಗಳನ್ನು ತುಳಿಯುವಂತ ಹುನ್ನಾರ ಕಾಣ್ತಾ ಇದೆ ನಮ್ಗೆ. ಈಗ APMC ಕಟ್ಟಡ ಇಲ್ಲಿ ಏನಿದೆ ಬೈಕಂಪಾಡಿಯಲ್ಲಿ, ಅಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಂದರ್ನಲ್ಲಿದ್ದ ವ್ಯಾಪಾರಿಗಳನ್ನು ಹೋಗಿ ಅಂದಾಗ ಅಲ್ಲಿ ಅವ್ಯವಸ್ಥೆ ಇದೆ, ನಮ್ಗೆ ಬೇಕಾದಂತ ರೀತಿಯಲ್ಲಿ ಅದು ಇಲ್ಲ ಅನ್ನುವಂಥದ್ದನ್ನ ವ್ಯಾಪಾರಿಗಳು ಆಗ ಹೇಳಿದ್ರು. ಹಾಗಿದ್ರೆ ತರಕಾರಿ ಮಾರುಕಟ್ಟೆಗೆ ಅದು ಆಗ್ತದೆಯೇ? ಅದೇ ಹೇಳೋದು. ಈಗ ತರಕಾರಿ, ನಾನು ಅಲ್ಲಿ APMC ಅಲ್ಲಿ ಅಂತ ವ್ಯವಸ್ಥೆ ಸ್ಥಳೀಯ ತರಕಾರಿ ವ್ಯಾಪಾರಿಗಳಿಗೆ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲ
ಯಾವುದೇ ರೀತಿಯ ಭದ್ರತೆ ಕೂಡ ಇಲ್ಲ. ನೀವು ನೋಡಿರ್ಬೋದು, ಬಹಳಷ್ಟು ಹಾವು ಎಲ್ಲ ಬರುದು, ಅಲ್ಲಿ ಏನಾದ್ರೂ ತೊಂದರೆಗಳಾಗುದು. ಇಲ್ಲ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಅದು, ಅಲ್ಲಿ ವ್ಯಾಪಾರಿಗಳು ವ್ಯಾಪಾರಕ್ಕಂದ್ರೆ ಬಂದಾಗ ಆಕ್ಸಿಡೆಂಟ್ ಆಗುವಂತ ಸಂಭವನೀಯತೆ ಇದೆ. ಅಲ್ಲಿ ತುಂಬಾ ಕಂಜೆಸ್ಟೆಡ್ ಪ್ಲೇಸ್, ಅದಕ್ಕೆ ವ್ಯವಸ್ಥೆ ಮೊದಲು ಮಾಡಬೇಕು. ಎಸ್ ಸುಧೀರ್, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾಕ್ಡೌನ್ಗೆ ಸಂದರ್ಭದಲ್ಲಿ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳು. ಅದರ ಬಗೆಗೆ ನಾನು ಒಂದಷ್ಟು ಗಮನವನ್ನು ಸೆಳೀತಾ ಇದ್ದೇನೆ. ಸರಕಾರದ ವತಿಯಿಂದ ಯಾವುದೇ ರೀತಿಯಲ್ಲಿ ಕಿಟ್ ವಿತರಣೆ ಆಗ್ತಾ ಇಲ್ಲ. ಆಹಾರಗಳನ್ನು ಬಿಡಿ, ಮನೆ ಮನೆಗೆ ಈಗಾಗಲೇ ಕುದ್ರೋಳಿ ಗಣೇಶ್ ಅವರು ಹೇಳಿದ್ರು, ನೀವು ಆ 2,000-3,000 ಕೊಡೋದಕ್ಕಿಂತ ಏನು ನಮ್ಮ ಆಹಾರದ ಕಿಟ್ಗಳಿದೆ ಅದನ್ನೊಂದು ಮನೆ ಬಾಗಿಲಿಗೆ ತಂದು ಮುಟ್ಟಿಸಿದ್ರು, ಅದನ್ನು ಒಂದು ಒದಗಿಸಿದ್ರು ಸಾಕು, ಮನೆ ಬಾಗಿಲಿಗೆ ಬೇಡ, ಅದನ್ನು ಒದಗಿಸುವಂತ ವ್ಯವಸ್ಥೆಯನ್ನಾದ್ರೂ ಮಾಡಿ ಅಂತ ಹೇಳಿ. ಅಂದ್ರೆ ಸರ್ಕಾರ ಅದನ್ನು ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಇವತ್ತು ಹೋಟೆಲ್ಗಳಿಲ್ಲ, ಕೆಲವೊಂದು ಕೂಲಿ ಕಾರ್ಮಿಕರು, ಕೆಲವೊಂದು ಏನು ಈ ಕಟ್ಟಡ ಕಾರ್ಮಿಕರು ಕೂಡ ಅವರಿಗೆ ಊಟ ಇಲ್ಲದ ಪರಿಸ್ಥಿತಿ ಇರುವಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಗಣ್ಯ ವ್ಯಕ್ತಿಗಳು ಇವತ್ತು ಈ ಆಹಾರಗಳನ್ನ ಅವರೇ ತಯಾರಿಸಿಕೊಂಡು ವಿತರಣೆ ಮಾಡ್ತಾ ಇದ್ದಾರೆ, ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಇವತ್ತು ಕಾರ್ಯಾಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಇರುವಂತಹ ಅಸಹಾಯಕರಿಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ದಾನಿಗಳು ಅಂತ ಅನ್ನುವಂಥದ್ದು. ಎಲ್ಲವನ್ನ ಮರೆತು ಅವರು ಇವತ್ತು ದಾನವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿರುವ ದುಡ್ಡು ಇನ್ನೊಬ್ಬರ ಹತ್ರ ಕೇಳಿ ಈ ದಾನಿಗಳಿಗೆ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿವರೆಗೆ ಅವರು ಬೇರೆ ಬೇರೆ ದಾನಿಗಳಿಂದ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ? ಕೆಲವು ಸಂಘ ಸಂಸ್ಥೆಗಳು ಬೇರೆ ಬೇರೆಯವರಿಂದ ಕೇಳಿಕೊಂಡು ಇವತ್ತು ಬಡವರಿಗೆ ಅಥವಾ ಅಸಹಾಯಕರಿಗೆ ಅನ್ನದಾನವನ್ನು ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿ ಅವ್ರ ಇವರಿಂದ ಕಾಡಿ ಬೇಡಿ ಕಿಟ್ಟು ಒದಗಿಸುವುದು ಕೂಡ ಅದು ಅಷ್ಟು ಸುಲಭದ ಮಾತಲ್ಲ. ಎಲ್ರಿಗೂ ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ಇದನ್ನು ಒದಗಿಸಿಕೊಡುವಂಥದ್ದು ಏನಿದೆ ಬಹಳ ದೊಡ್ಡ ಕೆಲಸ, ಇದು ದೇವರ ಕೆಲಸ ಅಂತಲೇ ನಾವು ಪರಿಗಣಿಸಬೇಕಾಗಿದೆ. ಅಷ್ಟೊಂದು ಒಳ್ಳೆಯ ಸೇವಾ ಕೈಂಕರ್ಯವನ್ನ ಈ ಸಂಘ ಸಂಸ್ಥೆಗಳು, ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರಲ್ಲ. ಸರ್ಕಾರ ಮಾಡ್ತಾ ಇರುವಂತ ಒಂದು ಕೆಲಸವನ್ನ ಇವತ್ತು ಅಂತ ಸಂಸ್ಥೆಗಳು ಇವತ್ತು ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ಮೆಚ್ಚಬೇಕಾದಂತ ಸಂಗತಿ. ಎಷ್ಟೋ ರೀತಿಯಲ್ಲಿ ಅವರು ಇವರಿಂದ ಕೇಳಿ ಅವರು ಇದನ್ನ ಮಾಡ್ತಾ ಇದ್ದಾರೆ. ಆ ಒಂದು ತಾವು ಕೂಡ ಜನರ ಜೊತೆಗೆ ಇದ್ದೇವೆ, ಅಸಹಾಯಕರ ಜೊತೆ ಇದ್ದೇವೆ ಅನ್ನುವ ರೀತಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಈ ಸೇವೆಯನ್ನು ಎಷ್ಟು ಸ್ಮರಿಸಿದ್ರು ಕೂಡ ಖಂಡಿತವಾಗಿ ಸಾಲದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಇದೊಂದು ದೇವರ ಕೆಲಸ ಅಂತ ಹೇಳಿ. ಯಾಕಂದ್ರೆ ಅಸಹಾಯಕರು, ಅನ್ನ ಇಲ್ಲದವರು, ಹಸಿದಿರುವವರು, ಬೇರೆ ಯಾವುದೇ ಅವಕಾಶಗಳಿಲ್ಲ, ಒಂದೆಡೆಯಲ್ಲಿ ಕೈಯಲ್ಲಿ ದುಡ್ಡು ಕೂಡ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ 2 ದಿನ ಊಟ ಕೊಡೋದು ಅಥವಾ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ವಿವಿಧ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸೇವಾಂಜಲಿ ಟ್ರಸ್ಟ್ ನ ಹನುಮಂತ್ ಕಾಮತ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದಿನಕ್ಕೆ ಎಷ್ಟು ಮಂದಿಗೆ ಸರ್, ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಿ? ಇನ್ನು ಎಷ್ಟು ದಿನ ಕೊಡಬೇಕಾಗಬಹುದು ಅಂತ? ನೋಡಿ, ನಾವು ಡೇ 1 ಲಾಕ್ಡೌನ್ ಪ್ರಾರಂಭ ಆದ ಫಸ್ಟ್ ಡೇದಿಂದ ಇವತ್ತು ಈಗ ಸಂಜೆಯ ಟಿಫಿನ್ ತನಕ ನಾವು ಕೊಟ್ಟು ಆಯ್ತು. ಈಗ ನಮ್ಮದು ಸಾಧಾರಣ ಒಂದು 4,500 ತನಕ ನಾವು ಊಟ ಕೊಡ್ತಾ ಇದ್ದೇವೆ. ಒಂದು ಸಂಜೆ 600ರಿಂದ 700 ಮಂದಿಗೆ ಈ ಫಲಾಹಾರ ಕೊಡ್ತಾ ಇದ್ದೇವೆ. ನಂತರ ಅದರಲ್ಲಿ ಕೂಡ ನಾವು ವೆರೈಟೀಸ್ ಮಾಡ್ತಾ ಇದ್ದೇವೆ, ಒಂದೇ ರೀತಿ ಕೊಡ್ತಾ ಇಲ್ಲ. ವೆಜ್ ಬಿರಿಯಾನಿ, ನಮ್ಮ ಪಲಾವು, ತವಾ ಪಲಾವು, ಗೀ ರೈಸ್ ಹಾಗೆ. ಆನಂತರ ತಿಂಡಿ ಕೊಡುವಾಗ ಕೂಡ ನಾವು ಒಂದು ದಿವಸ ಕಟ್ಲೆಟ್, ಒಂದು ದಿವಸ ಪಂಜಾಬಿ ಸಮೋಸ, ವಡಪಾವು, ವೆಜ್ ಬೋಂಡ, ಸ್ಯಾಂಡ್ವಿಚ್, ಬಿಸ್ಕುಟ್ ರೊಟ್ಟಿ, ಬನ್ಸ್ ಆ ರೀತಿ ಕೊಡ್ತಾ ಇದ್ದೇವೆ. ಫಸ್ಟಿಗೆ 1-2 ದಿವಸ ಕಾಫಿ ಟೀ ಕೊಟ್ಟಾಗ ಅದು ತಣ್ಣಗೆ ಆಗ್ತದೆ ಹೇಳಿ ಈಗ ನಾವು ಅದು ಒಂದು ಈ ರಸ್ನ ಜ್ಯೂಸ್ ಟೈಪ್ ಗ್ಲಾಸಿನಲ್ಲಿ ಸೀಲ್ಡ್ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ. ಮತ್ತೆ 1,000 ಮಂದಿಗೆ ನಾವು 1,000 ಮಂದಿ ಪೇಸ್ಟ್, ಟೂತ್ ಬ್ರಷ್, ಸೋಪು, ಟವೆಲ್, ಮತ್ತೆ ಸ್ಯಾನಿಟೈಸ್ ಬಾಟ್ಲ್, ಮತ್ತೆ ಮಾಸ್ಕ್ ಇಷ್ಟನ್ನು ಕೊಟ್ಟಿದ್ದೆವು. ಮೊನ್ನೆ ಪುನಃ 1,000 ಮಂದಿಗೆ ನಮ್ಮ ಟೀ ಶರ್ಟ್
ಮತ್ತೆ ನಮ್ಮೊಬ್ರು ನಮ್ಮ ಹಿತೈಷಿಗಳು ಹೇಳಿದ್ರೆ ಇಷ್ಟು ದಿವಸ ಆಯ್ತು ಮಾರ, ಅವರಿಗೊಂದು ಸಿಹಿ ತಿನ್ನುವ ಆಸೆ ಇರಬಹುದು ಹೇಳುದಕ್ಕೆ. ಅದಕ್ಕೆ ಬಿಸಿ ಬಿಸಿ ರೆಡಿ ಮಾಡಿಸಿ ಕೊಂಡೋಗಿ ಮಾಲ್ಪುರಿ ಕೊಟ್ಟಿದ್ದೇವೆ. ಮತ್ತು ಸ್ಪಾಟಿನಲ್ಲಿ ಟೆಂಪೋದಲ್ಲಿ ಈ ಸೋಡಾ ಸರ್ಬತ್ ಮಾಡುವ ಮಿಷಿನ್ ಸೋಡಾ ಸರ್ಬತ್ ಕೊಟ್ಟಿದ್ದೇವೆ. ಇದರಲ್ಲಿ ಎಂತ ಹೇಳಿದ್ರೆ ಇದನ್ನು ಬೇರೆ ಯಾವುದೇ ಪ್ರಚಾರದ ಹುಚ್ಚಿನಿಂದ ಹಾಗೆ ಮಾಡುವುದಲ್ಲ. ನಮ್ಮ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಮಂಗಳೂರು ದಕ್ಷಿಣ ಕ್ಷೇತ್ರದ MLA ಆಗಿರುವಂತ ವೇದವ್ಯಾಸ ಕಾಮತ್ರು ಅವರು ಏನ್ ಹೇಳಿದ್ರೆ ಇಲ್ಲಿ ಯಾರು ಮಂಗಳೂರಿನಲ್ಲಿ ಹಸಿವಿನಿಂದ ಇರಬಾರದು, ಹಾಗಾಗಿ ಎಲ್ಲರಿಗೂ ಒಂದು ಸಮಯಕ್ಕೆ ಅನ್ನ ಕೊಡಬೇಕು ಹೇಳುವಂಥದ್ದು. ಹಾಗಾಗಿ ನಾವು 3 ವೆಹಿಕಲ್ ನಲ್ಲಿ ಹೊರಡ್ತೇವೆ. ನಾವು ಯಾವುದರಲ್ಲೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನಾವು ಕಾಮತ್ ಕ್ಯಾಟರ್ಸ್ ನಲ್ಲಿ ಮಾಡುದು. ನಾವು ಈ ಗೀ ರೈಸ್ ಎಲ್ಲ ಮಾಡಿಸುವಾಗ ಅದಕ್ಕೆ ಬಾಸ್ಮತಿ ರೈಸ್ ಅನ್ನು ಹಾಕಿಯೇ ಮಾಡಿಸುದು. ಮತ್ತೆ ಅದಕ್ಕೆ ನಂದಿನಿ ತುಪ್ಪ ಹಾಕ್ತೇವೆ. ಹೌದು ಸರಿ. ಈಗ ಇನ್ನೊಂದೊಂದು ಉಂಟು ಸರ್, ಒಂದು ಎಂತ ಹೇಳಿದ್ರೆ ಕೆಲವು ಈ ಕೊರೋನಾ ಆಗಿ ಮನೆಯಲ್ಲಿ 2-3 ಮಂದಿ ಕೊರೋನಾ ಆಗಿರ್ತಾರೆ. ಅವರಿಗೆ ಊಟ ರೆಡಿ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕೆ ನಾವು ಎಂತ ಮಾಡಿದ್ದೇವೆ ಹೇಳಿದ್ರೆ ಅವರಿಗೆ ಅವರ ಸರ್ಟಿಫಿಕೇಟ್ ಅನ್ನು ನಮ್ಗೆ ವಾಟ್ಸಪ್ ಮಾಡಿದ್ರೆ ಯುವ ಬ್ರಿಗೇಡಿನ ಹುಡುಗರೊಟ್ಟಿಗೆ ನಾವು ಟೈಅಪ್ ಮಾಡಿ ಯುವ ಬ್ರಿಗೇಡ್ನ ಹುಡುಗರು ಅವರ ಮನೆಗೆ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟ ತಲುಪಿಸ್ತಾರೆ. ಇದು ಇಷ್ಟವರೆಗೆ ನಾವು 1,500 ತನಕ ಕೊಟ್ಟಿದ್ದೇವೆ. ಈಗ 36 ಮಂದಿಗೆ ಮಧ್ಯಾಹ್ನ ರಾತ್ರಿ ಹೋಗ್ತಾ ಇದೆ. ಅದೇ ರೀತಿ ದಿನಕ್ಕೆ ಒಂದು ಸಾಧಾರಣ ಒಂದು ಎಷ್ಟು ಸಾವಿರ ಮಂದಿಗೆ ಈ ಆಹಾರಗಳು ಸಿಗ್ತದೆ ಅಂತ? ಅಲ್ಲ, ಅದೇ ಹೇಳಿದ್ರು ದಿವಸಕ್ಕೆ ನಮ್ಮ 4,500 ಸಾವಿರ ಆಗ್ತದೆ. ಇಡೀ ಬೆಳಗ್ಗಿನಿಂದ ರಾತ್ರಿವರೆಗೆ ಲೆಕ್ಕ ಹಿಡಿದ್ರೆ ಹೌದು, ಹಾಗೆ ಆಗಬಹುದು ಹೇಳಿದ್ರೆ ಅದನ್ನು ಅಷ್ಟು ಇದು ಮಾಡ್ತೇವೆ ನಾವು. ಹಲೋ, ಎಸ್ ಸರ್, ಎಸ್ ಹೇಳಿ ಸರ್. ಮತ್ತೆ ಇನ್ನೊಂದು ಎಂತ ಮಾಡ್ತಾ ಇದ್ದೇವೆ ಹೇಳಿದ್ರೆ ನಾವು ಈಗ ನಮ್ದು ಈ ಡಾಕ್ಟರ್ಸ್ ಒಂದು ಟೀಮ್ ಮಾಡಿದ್ದೇವೆ. ಆ ಟೀಮ್ ಮಾಡಿದವರು ಯಾರಾದ್ರೂ ಮನೆಯಲ್ಲಿ ಇದ್ದವರಿಗೆ ಅವರಿಗೆ ಆಕ್ಸಿಜನ್ ಅವಶ್ಯಕತೆ ಇದ್ರೆ ಅವರಿಗೆ ಡೈರೆಕ್ಟ್ ಡಾಕ್ಟರ್ ಒಟ್ಟಿಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸಿ, ವಾಟ್ಸಪ್ ಕಾಲ್ ಎಲ್ಲ ಮಾಡಿಸಿ, ವಿಡಿಯೋ ಕಾಲ್ ಮಾಡಿಸಿ ಮಾತಾಡಿಸಿ ಅವರಿಗೆ ಅಗತ್ಯ ಇದ್ರೆ ಅವರ ಮನೆಗೆ ನಾವು ಸಿಲಿಂಡರ್ ಕೊಂಡೋಗಿ ಎಲ್ಲ ಅದಕ್ಕೆ ಬೇರೆ ಟೀಮ್ ಮಾಡಿದ್ದೇವೆ. ಅಂತ ತೊಂದರೆ ಆಗಬಾರ್ದು ಹೇಳುವಂಥದ್ದು. ಇದೆಲ್ಲವೂ ಹೇಳಿದ್ರೆ ಟೋಟಲ್ ನಮ್ಮದೊಂದು 50 ಹುಡುಗರು ಸೇರಿಕೊಂಡು ಬೆಳಗಿನಿಂದ ರಾತ್ರಿ ತನಕದ್ದು ಈ ವ್ಯವಸ್ಥೆ ಆಗ್ತಾ ಇರ್ತದೆ. ಇದರಲ್ಲಿ ಏನು ಇದಿಲ್ಲ ಸರ್. ಮತ್ತೆ ಈಗ ಅದು ಯಾವಾಗ ಆಗ್ತದೆ ಹೇಳುವಂಥದ್ದು ಇದೆಲ್ಲ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಈ ನಮ್ಮ ಸ್ಮಶಾನದಲ್ಲಿ ಹೆಣ ಹೊತ್ತಿಸ್ಲಿಕ್ಕೆ ಇರುವ 19 ಮಂದಿಗೆ ಹೇಳಿದ್ರೆ ಅವರ ಫ್ಯಾಮಿಲಿ ಸಹಿತ ಅವರಿಗೆ ಇನ್ಶೂರ್ ಮಾಡಿದ್ದೇವೆ. ಜಸ್ಟ್ ಇವತ್ತು ಈ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ 25 ಮಂದಿ ಅವರು ಈ ಹೆಣ ಸುಡುವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಇವತ್ತು 25 ಮಂದಿಗೆ 5-5 ಲಕ್ಷ ರೂಪಾಯಿದು ಪಾಲಿಸಿಯನ್ನು ಹಂಚಿದೆ. ಮತ್ತು ಸಾಧಾರಣ ಒಂದು 100ಕ್ಕಿಂತಲೂ ಹೆಚ್ಚು PP ಕಿಟ್ ಮತ್ತೆ ನಿಮ್ಮ ಮಾಸ್ಕ್ ಅದನ್ನೆಲ್ಲ ಕೊಟ್ಟಿದ್ದೇವೆ. ಇದು ಹೇಗೆ ಹೇಳಿದ್ರೆ ಯಾರು ತೊಂದರೆಗೊಳಗಾಗಬಾರದು ಮಂಗಳೂರಿನಲ್ಲಿ ಹೇಳುವಂತ ನಮ್ಮ ಸೇವಾಂಜಲಿ ಅಧ್ಯಕ್ಷರು ಮಂಗಳೂರಿನ ಶಾಸಕ ವೇದವ್ಯಾಸ ಕಾಮತ್ರವರ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಹಾಗಾದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಆಹಾರವನ್ನು ಒದಗಿಸುವುದು, ಕಿಟ್ ಅನ್ನ ಒದಗಿಸುವುದು, ವೈದ್ಯಕೀಯ ಸೇವೆ, ಇನ್ನು ರುದ್ರಭೂಮಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿ ಇವರು ಪಾಲಿಸಿಯನ್ನ ಮಾಡುವಂತದ್ರ ಮಟ್ಟಿಗೆ ಕೂಡ ಬಹುಮುಖವಾದಂತ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ ಇವತ್ತು ಆಗರವಾಗಿ ನಿಂತಿದೆ ಸೇವಾಂಜಲಿ ಟ್ರಸ್ಟ್ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಸೇವಾಂಜಲಿ ಟ್ರಸ್ಟ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವರ ಕೆಲಸ ಇವತ್ತು ನಗರ ಕೇಂದ್ರದಲ್ಲಿ ಆಗ್ತಾ ಇದೆ. ಅವರು ಹೇಳಿರುವ ಹಾಗೆ ಸುಮಾರು 5,000 to 6,000 ಮಂದಿಗೆ ಅವರ ಆಹಾರವನ್ನು ಒದಗಿಸುವುದು ಬೆಳಗಿನಿಂದ ರಾತ್ರಿವರೆಗೆ ಎಲ್ಲೆಲ್ಲಿ ಎಲ್ಲ. ಅದರಲ್ಲಿ ಕೂಲಿ ಕಾರ್ಮಿಕರು ಇದ್ದಾರೆ, ಕೆಲವೊಮ್ಮೆ ಕಟ್ಟಡ ಕಾರ್ಮಿಕರು ಸೇರಬಹುದು, ಮತ್ತೆ ನಿರಾಶ್ರಿತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ. ಈ ಸಂದರ್ಭದಲ್ಲಿ ನಮಗೆ ನಿರಾಶ್ರಿತರು ಗೊತ್ತಾಗ್ತಾರೆ. ಎಷ್ಟೊಂದು ಮಂದಿ
ಮಂಗಳೂರು ನಗರದಲ್ಲಿ ನಿರಾಶ್ರಿತಗಳಿದ್ದಾರೆ, ಮನೆ ಇಲ್ಲದೆ ಇರುವವರಿದ್ದಾರೆ, ಅಥವಾ ವಲಸೆ ಕಾರ್ಮಿಕರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ, ಅಥವಾ ಅಲೆಮಾರಿ ಕಾರ್ಮಿಕರು ಅಂತ ಹೇಳ್ತೇವೆ. ಇವರೆಲ್ಲ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾಗ್ತದೆ. ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಗೆ ಮತ್ತೊಬ್ಬರು ದಾನಿ ಸುಹಾನ್ ಆಳ್ವಾ ಅವರು ನಮ್ಮ ಜೊತೆಗಿದ್ದಾರೆ. ಸುಹಾನ್ ಆಳ್ವರೇ, ನಮಸ್ಕಾರ. ಸರ್ ನಮಸ್ತೆ. ಬಹುಶಃ ಇದೊಂದು ದೇವರ ಕೆಲಸ ಅಂತಾನೆ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಅಸಹಾಯಕರಿಗೆ ಸಹಾಯ ಆಗ್ಬೇಕು ಅಂತ ಸಹಾಯಗಳನ್ನು ಮಾಡ್ತಾ ಇದ್ರಿ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ ಸರ್ ಸುಹಾನ್? ಸರ್ ನಮಸ್ತೆ. ಮೊದಲಿಗೆ ನಮ್ಮ ಟೀಮ್ ಕಾಸ್ ಅಂತ ನಮ್ಮ ಒಂದು ತಂಡ ಇದೆ. ಸೊ ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಾರಂಭಿಸಿರುವಂತಹದ್ದು. ಸೊ ನಮ್ಮ ಇವತ್ತಿಗೆ ನಮ್ಮ 30ನೇ ದಿನ. ಸೊ ಮಧ್ಯಾಹ್ನದ ಹೊತ್ತಿನಲ್ಲಿ ಊಟವನ್ನ ವಿತರಿಸುವಂತಹ ಕಾರ್ಯ ಮಾಡ್ತಾ ಇದ್ದೇವೆ. ಸಂಜೆಯ ಹೊತ್ತಿನಲ್ಲಿ ಚಹಾ ಹಾಗೂ ತಿಂಡಿಯನ್ನ ವಿತರಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ರಾತ್ರಿ ಪಾಳ್ಯದಲ್ಲಿ ಈ ಊಟವನ್ನ ವಿತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಸರ್. ಸಾಧಾರಣ ಎಷ್ಟು ಮಂದಿಗೆ ನೀವು ತಯಾರು ಮಾಡ್ತೀರಿ, ಎಷ್ಟು ಜನರಿಗೆ ಅಂತ ಹೇಳಿ ಅಂದಾಜು? ಸೊ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಗೆ ಇವಾಗ ಈ DC ಅವರ ಒಂದು ಕೋಆರ್ಡಿನೇಷನ್ ಗ್ರೂಪ್ ನ ಮುಖಾಂತರ ಒಂದು ಅಲೋಕೇಶನ್ ಅನ್ನ ಮಾಡಿದ್ದಾರೆ. ಸೊ ನಮ್ಗೆ ಮಧ್ಯಾಹ್ನದ ಪರಿಸರದಲ್ಲಿ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ಸುಮಾರು 220ರಿಂದ 200 ಊಟವನ್ನ ನಾವು ಸ್ಟೇಟ್ ಬ್ಯಾಂಕ್ ನಲ್ಲಿ ನೀಡ್ತೇವೆ. ಅದ್ರ ಜೊತೆಗೆ 250 ಊಟವನ್ನ ಈ KPT ಜಂಕ್ಷನ್ ಅಂತ ಇದೆ ಸರ್, KPT ಅಲ್ಲಿ ನಾವು ನೀಡ್ತಾ ಇದ್ದೇವೆ. ಹಾಗೇನೆ ಸಂಜೆಯ ಹೊತ್ತಿನಲ್ಲಿ 150 ಮಂದಿಗೆ ನೆಹರು ಮೈದಾನ್ ಪರಿಸರದಲ್ಲಿ ಚಹಾ ಹಾಗೂ ತಿಂಡಿಯನ್ನ ವಿತರಿಸ್ತೇವೆ. ಜೊತೆಗೆ ರಾತ್ರಿ ಹೊತ್ತು ಮತ್ತೊಮ್ಮೆ ಸ್ಟೇಟ್ ಬ್ಯಾಂಕ್ ನಲ್ಲಿ 200 ಮಂದಿಗೆ ಊಟವನ್ನ ವಿತರಿಸ್ತಾ ಇದ್ದೇವೆ. ಸುಹಾನ್ ರೇ, ನಾನೀಗ ಅದ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತಾ ಇದ್ದೇನೆ, ದೃಶ್ಯ ನೋಡ್ತಾ ಇದ್ದೇನೆ ನಾನು. ಬಹಳ ಮಂದಿ ಇದ್ದಾರೆ ಅಲ್ಲಿ. ಈ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ನಿಮ್ಗೆ ನೋಡುವಾಗ, ಅಂದ್ರೆ ಅವ್ರು ಕೂಲಿ ಕಾರ್ಮಿಕರು, ವಲಸಿಗರು, ಬೇರೆ ಊರಿನವರು, ಅವ್ರ ಪರಿಸ್ಥಿತಿಗಳೇನು ಅಂತ ನಾವು ಮೊದಲಿಗೆ ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡಿದ್ವಿ. ಸೊ ಆ ಸಮಯದಲ್ಲಿ ಗೊತ್ತಾಯ್ತು ಇವರು ಬಹಳಷ್ಟು ಮಂದಿ ನಿರ್ಗತಿಕರು ಅಂತ. ಸೊ ಈ ನಿರ್ಗತಿಕರು ಇವರು ಎಲ್ಲೋ ಮನೆಯಿಂದ ಬಿಟ್ಟು ಬಹಳಷ್ಟು ಮಂದಿ ಬುದ್ಧಿಮಾಂದ್ಯರು ಕೂಡ ಇದ್ದಾರೆ. ಸೊ ಈ ಬಹಳ ಮಂದಿ ಅಂಗವಿಕಲರು ಇದ್ದಾರೆ. ಸೊ ಎಲ್ಲರೂ ಕೂಡ ಬೇರೆ 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 ಪ್ರದೇಶಗಳಿಂದ ಮಂಗಳೂರಿಗೆ ಆಗಮಿಸಿ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ವಾಸವನ್ನ ಮಾಡ್ತಾ ಇದ್ದಾರೆ. ಲಾಕ್ ಡೌನ್ ಇಲ್ಲದ ಸಂದರ್ಭದಲ್ಲಿ ಅವರು ಅಲ್ಲಿ ಎಲ್ಲೂ ಕಡೆ ಪಕ್ಕದಲ್ಲಿ ಮಲ್ಕೊಳ್ತಾ ಇದ್ರು. ಅವ್ರಿಗೆ ಊಟಕ್ಕೆ ಯಾವ್ದು ಹೋಟೆಲ್ ಊಟವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಲಾಕ್ ಡೌನ್ ಬಿದ್ದ ನಂತರ ಅವರಿಗೆ ಬಹಳ ಕಷ್ಟದ ಸಂದರ್ಭವನ್ನು ಎದುರಿಸ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳಿಗೂ ಕೂಡ ಬಹಳಷ್ಟು ಕೊರತೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಅವ್ರ ಜೊತೆ ಸೇರಿ ಅವರಿಗೆ ಒಂದು ಬ್ಲಾಂಕೆಟ್ ನ ನೀಡುವಂತಹದ್ದು, ಮತ್ತೆ ಇನ್ನೇನಾದ್ರು ಔಷಧಿಗಳು ಬೇಕಿದ್ದಲ್ಲಿ ಅವರಿಗೆ ವೆನ್ಲಾಕ್ ಆಸ್ಪತ್ರೆಗೆ, ಕೆಲವರಿಗೆ ಅಲ್ಲಿ ಹುಷಾರಿಲ್ಲ ಸರ್, ಅವರಿಗೆ ವೆನ್ಲಾಕ್ ಆಸ್ಪತ್ರೆಗೆ ತೆರಳುವಾಗ ಚಿಕಿತ್ಸೆಗೆ ಅಲ್ಲಿ ಆಸ್ಪತ್ರೆಯವರು ನಮ್ಗೆ ಈ ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಚಿಕಿತ್ಸೆ ನೀಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅವರಿಗೆ ಕೆಲವು ಮದ್ದುಗಳು ಬೇಕಾಗುತ್ತೆ, ಅದನ್ನು ಕೂಡ ನೀಡಲ್ಲ ಅವರು. ಸೊ ಅಂತವರಿಗೆ ನಾವು ಒಂದು ಮದ್ದುವನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಓಕೆ, ಈಗ ಎಷ್ಟು ದಿನ ಆಯ್ತು ಆರಂಭ ಮಾಡಿ, ಇನ್ನು ಎಷ್ಟು ದಿನ ಅಂತ ಮುಂದೆ ತಗೊಂಡೋಗ್ಬೋದು? ಹಾ ಸರ್, ಇವಾಗ ನಿನ್ನೆಗೆ 29ನೇ ದಿನ, ಇವತ್ತು 30ನೇ ದಿನ ನಮ್ಮದು. 30ನೇ ದಿನ, ಒಂದು ತಿಂಗಳಾಯ್ತು ಇವತ್ತಿಗೆ. ಹೌದು, ಇನ್ನು ಸುಮಾರು 10 ದಿನಗಳ ಮತ್ತೆ ಇನ್ನೊಂದು 10-12 ದಿನ ಈ ಲಾಕ್ ಡೌನ್ ಎಕ್ಸ್ಟೆಂಡ್ ಆಗುವಂತದ್ದಿದೆ. ಸೊ ಇನ್ನು ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಸರ್ಕಾರ ಲಾಕ್ ಡೌನ್ ಅನ್ನ ಯಾವ ದಿನ ಮುಕ್ತಾಯಗೊಳಿಸ್ತದೋ ಆ ದಿನದವರೆಗೆ ನಾವು ಈ ಒಂದು ಸೇವೆಯನ್ನ ಮಾಡ್ತೇವೆ. ಎಸ್ ಸರ್, ಸುಹಾನ್ ಆಳ್ವರೆ, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದಾಗ. ಥ್ಯಾಂಕ್ ಯು. ವೀಕ್ಷಕರೇ, ಇದು ವಿವಿಧ ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು, ಗಣ್ಯರು ಮಂಗಳೂರಿನಲ್ಲಿ ನಾವು ನೋಡ್ತಾ ಇರುವಂಥದ್ದು. ಎಲ್ಲ ನಗರಗಳಲ್ಲೂ ಕೂಡ ಈ ರೀತಿಯಾದಂಥ ದಾನಿಗಳು, ಬಡವರು ಮತ್ತು ಅಸಹಾಯಕರು, ವಲಸೆ ಕಾರ್ಮಿಕರು ಅಥವಾ ನಿರ್ಗತಿಕರು, ಬಹಳ ಮುಖ್ಯವಾಗಿ ಅವರೆಲ್ಲರಿಗೂ ಕೂಡ ಊಟ ಕೊಡುವಂಥ, ಈಗಾಗಲೇ ಸೇವಾಂಜಲಿ ಟ್ರಸ್ಟ್ನಲ್ಲಿ ಸುಮಾರು ದಿನಕ್ಕೊಂದು 6,000ದಷ್ಟು ಜನರಿಗೆ ಅವರು ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳಿದ್ರು. ಸುಮಾರು 2-3 ಮಂದಿಗೆ ಇವರಿಗೆ ಸುಹಾನ್ ಆಳ್ವರು ಹೇಳಿದ್ರು. ಮತ್ತೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿಂದ 30 ದಿನಗಳಾಯ್ತು. ಇನ್ನೂ ಮುಂದೆ ಎಲ್ಲಿವರೆಗೂ ಸರ್ಕಾರ ಇದನ್ನ ಘೋಷಣೆ ಮಾಡ್ತದೋ ಅಲ್ಲಿವರೆಗೂ ನಮ್ಮಿಂದಾದ ಒಂದು ಸೇವಾ ಕೈಂಕರ್ಯವನ್ನು ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಓಕೆ, ಇದು ಬಹಳ ಮಂದಿ ಇವತ್ತು ಮಂಗಳೂರು ನಗರದಲ್ಲಿ ಮಾಡ್ತಾ ಇರುವಂತಹ ಸೇವೆ. ಆದರೆ ಏನಿದ್ರೂ ಕೂಡ ಇವರಿಂದ ಕಾಡಿ ಬೇಡಿ ದಾನಿಗಳನ್ನು ಕೊಡಬೇಕಾಗಿದೆ. ಆದರೆ ಸರ್ಕಾರ ಕೂಡ ಮನಸ್ಸು ಮಾಡಬೇಕು. ಆದರೂ ನಿರ್ಗತಿಕರಿಗೆ ಸಮಸ್ಯೆ ಆಗದೇ ಇರುವಂತ ರೀತಿಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲೂ ಈ ಸಂಘ ಸಂಸ್ಥೆಗಳು ಇವತ್ತು ಸಹಾಯವನ್ನ ಮಾಡ್ತಾ ಇದೆ ಅಂತ ಅನ್ನುವಂಥದ್ದು. ಓಕೆ, ಮುಂದಿನ ಸುದ್ದಿ, ಒಂದು ಸಣ್ಣ ಸುದ್ದಿ, ಒಂದು ಶ್ರದ್ಧಾಂಜಲಿಯನ್ನು ನಾವು ಈ ಸಂದರ್ಭದಲ್ಲಿ ಕೊಡಬೇಕಾಗಿದೆ. ಇಡೀ ಒಂದು ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದಿವಾಸಿ ಜನಾಂಗದ ಅವರ ಏಳಿಗೆಗಾಗಿ ದುಡಿದಂಥ ಒಬ್ಬ ಧೀಮಂತ ವ್ಯಕ್ತಿ, ಕೊರಗ ಸಮುದಾಯದ ಮುಂಚೂಣಿ ನಾಯಕ ಗೋಕುಲ್ ದಾಸ್ ನಾಯಕ್ ಅವರು ನಿಧನರಾಗಿದ್ದಾರೆ. ಅವರು ನಿನ್ನೆ ನಿಧನರಾಗಿದ್ದಾರೆ.
ಕೊರಗ ಅಭಿವೃದ್ಧಿ ಸಂಘದ ಒಕ್ಕೂಟದ ಗೌರವಾಧ್ಯಕ್ಷರು ಕೂಡ ಹೌದು ಇವರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಳ್ಳಿ ಗೋಕುಲ್ದಾಸ್ ಅವರು ನಿನ್ನೆ ಬೆಳಿಗ್ಗೆ ಅವರು ತೀರಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಸುಮಾರು 90 ವರ್ಷ ವಯಸ್ಸು ಅವರಿಗೆ. ಕೆಲ ದಿನಗಳಿಂದ ಅಂಗಾಂಗ ವೈಫಲ್ಯದ ಅವರು ಅನಾರೋಗ್ಯದಲ್ಲಿ ಇದ್ರು. ಕರಾವಳಿ ಜಿಲ್ಲೆಗಳ ಮೂಲ ನಿವಾಸಿಗಳು ಅಂದರೆ ಕೊರಗ ಜನಾಂಗದ ಅಭಿವೃದ್ಧಿಯ ಬಗೆಗೆ ಅವರ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡಿರುವಂಥ ಮುಂಚೂಣಿ ನಾಯಕ. ಭೂಮಿಗಾಗಿ ಹೋರಾಟದಲ್ಲಿ ಇವರು ಬಹಳ ಮುಂಚೂಣಿಯ ಹೋರಾಟ ಕೂಡ. ಭೂಮಿಯನ್ನ ಪಡೆಯುವಂತ ಹೋರಾಟ, ಭೂಮಿ ಹಬ್ಬ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ತಂದು ಇವರು ಹೋರಾಟವನ್ನ ಆರಂಭಿಸಿದ್ರು. ಈ ಕೊರಗ ಸಮುದಾಯಕ್ಕೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ಕುರಿತಾದ ಹೋರಾಟದ ನೇತೃತ್ವವನ್ನು ಕೂಡ ವಹಿಸಿದ್ರು ಗೋಕುಲ್ದಾಸ್ ಅವರು. ಇದೀಗ ನಮ್ಮ ಜೊತೆ ಕೊರಗ ಒಕ್ಕೂಟಗಳ ಮುಖಂಡರಾದಂಥ ಬಾಲರಾಜ್ ಅವರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಬಾಲರಾಜ್ ಅವರೇ. ನಮಸ್ಕಾರ ಸರ್. ಈ ಸಂದರ್ಭದಲ್ಲಿ ಗೋಕುಲ್ದಾಸ್ ನಾಯ್ಕ್ ಅವರಿಗೆ V4 ಪರವಾಗಿ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಒಬ್ಬ ಮುಂಚೂಣಿ ನಾಯಕ, ಅದರಲ್ಲೂ ಕೊರಗ ಸಮುದಾಯದ ಒಂದನ್ನು ಗುರುತಿಸುವುದು ಮತ್ತು ಅವರ ಹೋರಾಟಗಳೇನು, ಅವರ ಬೇಡಿಕೆಗಳೇನು, ಅವರಿಗೆ ಆ ಒಂದು ಆದಿವಾಸಿ ಜನಾಂಗ ಆಗಬೇಕಾಗಿರುವುದು ಅನ್ನುವಂಥ ಒಂದು ಕಣ್ಣೋಟವನ್ನು ಇಟ್ಟುಕೊಂಡಿರುವ ಒಬ್ಬ ಹೋರಾಟಗಾರ ಕೂಡ ಹೌದು, ಒಬ್ಬ ನಾಯಕ ಕೂಡ ಹೌದು. ಏನ್ ಹೇಳ್ತೀರಿ ಸರ್? ಸ್ವಲ್ಪ ವಾಯ್ಸ್ ಏನೋ ಸ್ವಲ್ಪ ಒಬ್ಬ ಅವ್ರ ಬಗೆಗೆ ಕೇಳ್ತಾ ಇದೆಯಾ ಸರ್? ಅವ್ರ ಬಗೆಗೆ ನಾನು ಕೇಳ್ತಾ ಇದ್ದೇನೆ. ಅಂದ್ರೆ ಒಬ್ಬ ಕೊರಗ ಸಮುದಾಯಕ್ಕೆ ಅಂದ್ರೆ ಒಂದು ತುಳಿತಕ್ಕೊಳಗಾದಂತ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೇಕು ಅಂತ ಕಂಡುಕೊಳ್ಳುವುದು ಅಂದ್ರೆ ಬಹಳ ಮುಖ್ಯ. ಏನು ಬೇಕಾಗಿದೆ ಅಲ್ಲಿ ಭೂಮಿ ಬೇಕು ಮತ್ತು ಪೌಷ್ಟಿಕ ಆಹಾರ ಬೇಕು, ಅವರಿಗೆ ಶಿಕ್ಷಣ ಬೇಕು. ಇಂತಹ ಹೋರಾಟಗಳು ನಡೆಸುವಂತ ಅನಿವಾರ್ಯ ಸಂದರ್ಭದಲ್ಲಿ ಅವರು ಮುಂಚೂಣಿ ನಾಯಕರಾಗಿ ಬರ್ತಾರೆ ಅಂತ ಅನ್ನುವಂಥದ್ದು. ಏನ್ ಹೇಳ್ತೀರ ಅವ್ರ ಬಗ್ಗೆ ಅಂತ? ಸರ್, ನಮ್ಗೆ ಸಮುದಾಯಕ್ಕೆ ಅವರೊಂದು ಬಹಳ ದೊಡ್ಡ ಶಕ್ತಿ. ನಾವು ಯಾವತ್ತೂ ಆ ಕಣ್ಮಣಿಯನ್ನ ಮರೀಲಿಕ್ಕಿಲ್ಲ. ಅವರ ಹೋರಾಟ ಅಂದ್ರೆ ಬಹಳ ತಳಮಟ್ಟದಿಂದ ಬರುವಂತ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಿಕೊಡುವಂತ ಒಂದು ಹೋರಾಟವನ್ನ ಮಾಡಿದ್ದಾರೆ. ಬಹುಶಃ ಹೇಳಲಿಕ್ಕೆ ಹೋದ್ರೆ ಎಷ್ಟೋ ಹೇಳ್ಬೋದು, ಆದ್ರೆ ಸಮುದಾಯಕ್ಕೆ ಮುಖ್ಯವಾಗಿ ಬಹಳ ದೊಡ್ಡ ಹೋರಾಟ ಅಂದ್ರೆ ಭೂಮಿ ಹೋರಾಟ. 1992ರಿಂದ ಸುಮಾರು ವರ್ಷಗಳ ಕಾಲ ಭೂಮಿ ಹೋರಾಟವನ್ನ ಅವರ ನೇತೃತ್ವದಲ್ಲೇ ನಾವು ಮಾಡಿದ್ದೇವೆ. ಬಹಳ ದೊಡ್ಡ ನ್ಯಾಯ ಸಿಕ್ಕಿದೆ ನಮ್ಗೆ ಭೂಮಿ ಹೋರಾಟದಲ್ಲಿ. ಬಹಳ ಮುಖ್ಯವಾಗಿ ಅಜಲು ಪದ್ಧತಿಯ ವಿರುದ್ಧ ಹೋರಾಟ ಆ ಸಂದರ್ಭದಲ್ಲಿ ನಡೆದಿರುವಂತದ್ದು. ಹೌದು, ಬಹಳ ನಮ್ಮವರನ್ನ ಅಸ್ಪೃಶ್ಯತೆಯಿಂದ ನರಳುತ್ತಿರುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಕೂಡ ಅವರು ಒಂದು ನೇತೃತ್ವ ವಹಿಸಿ ಸರ್ಕಾರದ ಒಂದು ಕಣ್ಣು ತೆರೆಸಿ ಅಜಲ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಅವರು ಪಣ ತೊಟ್ಟಿದ್ರು. ಅವರು ಶಿಕ್ಷಣವನ್ನ ಪಡೆದಿರುವುದೇ ಬಹಳ ದೊಡ್ಡದಾದಂತ ಅದೊಂದು ಗ್ರೇಟ್ ಅಂತಾನೆ ಹೇಳಬೇಕಾಗಿದೆ. ಅದರಲ್ಲೂ ಅವರು ಅಂಚೆ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೇವಲ ಒಂದು ಏನೋ ಈ ಒಂದು ಮೀಸಲಾತಿಯನ್ನು ಪಡ್ಕೊಂಡು ಬಂದಿರುವಂತ ಪ್ರತಿಭೆಯಿಂದ ಅವರು ಪಡ್ಕೊಂಡಿರೋದು. ಯಾಕಂದ್ರೆ ಒಬ್ಬ ಒಳ್ಳೆ ಸಾಹಿತಿ ಕೂಡ ಆಗಿದ್ರು ಅಂತ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ತುಮಕುವ ಸಂದರ್ಭದಲ್ಲಿ ನಿಮ್ಗೆಲ್ಲ ಅವರು ಪ್ರೇರಣೆ ಹೇಗೆ ಆಗ್ತಾ ಇದ್ರು? ಒಂದು ಅವರ ತಾಯಿ ಅಂತೆ, ಅವರಿಗೆ ಅವರೇ ಹೇಳುವ ಪ್ರಕಾರ ಅವರಿಗೆ ಅವರ ತಾಯಿ ಪ್ರೇರಣೆ. ಈ ಶಿಕ್ಷಣದ ಮಹತ್ವ ತಾಯಿಗೆ ಗೊತ್ತಿಲ್ಲದಿದ್ರು ಕೂಡ ಸಂತೆಗೆ ಹೋದಾಗ ಮಗನಿಗೋಸ್ಕರ ಏನೋ ಒಂದು ಬುಕ್ಕು ತರ್ತಾ ಇದ್ರು ಆಗಿನ ಕಾಲದ. ಅದು ಇಂಥದ್ದೇ ಅಂತೇಳಿಲ್ಲ, ಬುಕ್ ತಗೊಂಡು ಬಂದು ಮಗನಿಗೆ ಸಂತೆಯಿಂದ ಬುಕ್ ತಗೊಂಡು ಬಂದು ಅದು ಕೂಡ ಬೇರೆಯವರಿಗೆ ಗೊತ್ತಾದ್ರೆ ಒಂಥರ ಅವರ ಬಗ್ಗೆ, ನಮ್ಮ ಸಮುದಾಯದ ಬಗ್ಗೆ ನೀವು ಕೂಡ ಓದುವುದಾ ಹಾಗೆ ಅಂತೇಳಿ ಮುಜುಗರ ಪಡ್ಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಇತ್ತು. ಹಾಗಾಗಿ ಅವರು ಅವರ ಸೆರಗಿನ ಎಡೆಯಲ್ಲಿ ಈ ಬುಕ್ ಅನ್ನ ತಂದು ಇವರಿಗೆ ಕೊಡ್ತಾ ಇದ್ರು. ಆ ರೀತಿ ಪ್ರೇರೇಪಿಸ್ತಾ ಇದ್ರು. ಮತ್ತೆ ಅವರ ಒಬ್ರು ಮಾವ, ಪಂಚ ಮಾವ ಅಂತೇಳಿ ಹೇಳ್ತಾ ಇದ್ರು, ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಅವರಿಗೂ ಕೂಡ ವಿದ್ಯಾಭ್ಯಾಸ ಇರ್ಲಿಲ್ಲ, ಆದ್ರೆ ಅವರು ಒಂದು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ರು, ಇಜ್ಜಿ 4 ವಕೀಲರಾಗಡ್ಡ ನರ್ತನು. ಅದು ಇಜ್ಜಿ 4 ವಕೀಲರಾಗಡು 4 ಕೋರ್ಟ್ ಪೇಡರ್ ನರ್ತನು. ಅಂದ್ರೆ ಆ ಕೋರ್ಟ್ ಹಾಕುವಂತ ವಕೀಲರಾಗಬೇಕು, ನ್ಯಾಯ ಕೊಡುವಂತ ವಕೀಲರಾಗಬೇಕು ಅಂತೇಳಿ ಒಂದು ಆಸೆ ಇತ್ತು ಅವರ ಮಾವನಲ್ಲಿ. ಇವರಿಗೂ ಕೂಡ ಆ ಸಂದರ್ಭದಲ್ಲಿ ಅದು 4 ಕೋರ್ಟ್ ಹೇಳಿದ್ರೆ ಅದು ಇವರಿಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಯಾವಾಗ್ಲೂ ಹೇಳ್ತಾ ಇದ್ರು. ಆ ರೀತಿಯ ಒಂದು ಪ್ರೋತ್ಸಾಹ ಅವರ ಮಾವನಿಂದ ಕೂಡ ಬಂದಿತ್ತು.
ಹಾಗಾಗಿ ಅಸ್ಪೃಶ್ಯತೆಯಲ್ಲಿ ನಲಗಿ ಹೋಗಿರುವಂತ ಸಂದರ್ಭದಲ್ಲಿ ಕೂಡ ಅವರು ಶಿಕ್ಷಣವನ್ನ ಪಡ್ಕೊಂಡ್ರು. ಬೇರೆ ಮಕ್ಕಳೊಟ್ಟಿಗೆ ಮುಟ್ಲಿಕ್ಕಿಲ್ಲ, ಬೆರೀಲಿಕ್ಕಿಲ್ಲ. ಎಲ್ಲಿವರೆಗೆ ಅಂದ್ರೆ ಅವರ ಮನೆಯಿಂದ ಶಾಲೆಗೆ ಹೋಗುವ ದಾರಿ ಕೂಡ ಬೇರೆ, ಗುಡ್ಡ ಬೆಟ್ಟದ ದಾರಿಯಲ್ಲಿ ಒಬ್ಬರೇ ಹೋಗ್ತಾ ಇದ್ದುದು. ಹೌದು, ಬೇರೆಯವರು ಹೋಗುವ ದಾರಿಯಲ್ಲಿ ಕೂಡ ಇವರಿಗೆ ಹೋಗ್ಲಿಕ್ಕಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವರು ಮೆರಿಟ್ ನಲ್ಲಿ ಅವರ ಇಡೀ ಗ್ರಾಮದಲ್ಲಿ, ಆಗಿನ ಕಾಲದಲ್ಲಿ ಅವರ ಗ್ರಾಮದಲ್ಲಿ ಫಸ್ಟ್ SSLC ಮೆರಿಟ್ ಮೇಲೆ ಪಾಸ್ ಆದವರು ಇವರು ಗೋಕುಲಸರು ಒಬ್ಬರೇ ಆ ಕಾಲದಲ್ಲಿ. ಆ ರೀತಿ ಬೆಳೆದು ಬಂದವರು ಮತ್ತೆ ಹೋರಾಟಕ್ಕೆ ಧುಮುಕಿದ್ರು ಸರ್. ಒಬ್ಬ ಪದವೀಧರನಾಗಿ, ಜೊತೆಗೆ ಒಬ್ಬ ಅಧಿಕಾರಿಯಾಗಿ, ಆ ನಂತರದಲ್ಲಿ ಇಡೀ ಒಂದು ಸಮುದಾಯವನ್ನ ಮುನ್ನಡೆಸುವಂತ ಒಬ್ಬ ಮುಖಂಡನಾಗಿ, ಇಡೀ ಒಂದು ಸಮುದಾಯವನ್ನ ಒಂದು ಬಹುಶಃ ಎಲ್ಲರ ನೇತೃತ್ವದಲ್ಲಿ ಎಲ್ರಿಗೂ ಒಂದು ತಿಳಿ ಹೇಳುವ ರೀತಿಯಲ್ಲಿ ಕಟ್ಟಿಕೊಂಡು ಇಲ್ಲಿವರೆಗೆ ಅವರು ತಂದು ನಿಲ್ಲಿಸಿದ್ದಾರೆ. ಸೊ ಇನ್ನು ಮುಂದೆ ಅದನ್ನು ಇಡೀ ಸಮುದಾಯ ಅದನ್ನು ಮುಂದಕ್ಕೆ ತಗೊಂಡೋಗುವಂತ ರೀತಿಯಲ್ಲಿ ಇದೆಯಾ ಎಲ್ಲ ಸಮಸ್ಯೆಗಳನ್ನು ಈಗಿನ ಇವತ್ತಿನ ನಮ್ಗೆ ಬಹಳಷ್ಟು ನೊಂದಿದ್ದೇವೆ ನಾವು. ಯಾಕಂದ್ರೆ ಇಡೀ ಸಮುದಾಯಕ್ಕೆ ಪಳ್ಳಿ ಗೋಕುಲದಾಸರು ಅಂದ್ರೆ ಅವರೊಬ್ಬರೇ. ಇನ್ನು ಅವರ ಸ್ಥಾನವನ್ನ ತುಂಬುವವರು ಯಾರು ಬರ್ಲಿಕ್ಕಿಲ್ಲ. ಆದ್ರೆ ಅವರ ನೆನಪಿನಲ್ಲಿ ನಾವು ಮುಂದೆ ಕೊಂಡೋಗುವಂತದ್ದು ನಮ್ಮ ಜವಾಬ್ದಾರಿ. ಅದನ್ನು ಮಾಡಬಹುದೇ ಹೊರತು ಗೋಕುಲದಾಸರು ಇಡೀ ಕೊರಗ ಸಮುದಾಯಕ್ಕೆ ಅವರೊಬ್ಬರೇ ಗೋಕುಲದಾಸರು, ಇನ್ನು ಇತಿಹಾಸದಲ್ಲಿ ಇನ್ನು ಬರ್ಲಿಕ್ಕಿಲ್ಲ. ಹಾಗಾಗಿ ನಾವು ತುಂಬಾ ನೊಂದಿದ್ದೇವೆ ಸರ್. ಅವತ್ತಿನ ಸಮಸ್ಯೆಗಳು ಅದನ್ನು ಎದುರಿಸಿ ಮುಂದೆ ನಿಂತು ಅದನ್ನು ಮುನ್ನಡೆಸ್ತಾ ಬಂದದ್ದು, ಅದು ಬಹುಶಃ ಅಂತ ಸಂದರ್ಭಗಳು ಮತ್ತು ಅಂತ ನಾಯಕತ್ವ ಮುಂದೆ ಬರ್ಲಿಕ್ಕಿಲ್ಲ ಅಂತ ಅನ್ನುವಂಥ. ಖಂಡಿತ. ಮತ್ತೊಂದು ಬಹಳ ವಿಶೇಷ ಅಂದ್ರೆ ನಮ್ಮ ಹಸಿವು, ಅವರಿಗೆ ಹಸಿವಿನ ಬಗ್ಗೆ ಗೊತ್ತಿದೆ. ಬಹಳಷ್ಟು ಕಷ್ಟದಲ್ಲಿ ಬೆಳೆದವರು, ಹಸಿವಿನ ಬಗ್ಗೆ ಗೊತ್ತಿದೆ. ಆದ್ರೆ ಒಂದ್ಸಲ ಅವರು ನಮ್ಮ ಸುಳ್ಯ, ಪುತ್ತೂರು ಈ ಭಾಗಕ್ಕೆ ಹೋದಾಗ ಇದೇ ಮಳೆಗಾಲದ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಬಿಸಿನೀರು ಕುಡಿದು ಒಂದು ಫ್ಯಾಮಿಲಿ ಬದುಕ್ತಾ ಇತ್ತು. 2-3 ದಿವಸದಿಂದ ಅವರಿಗೆ ಅನ್ನ ಇಲ್ಲ, ಊಟ ಇಲ್ಲ, ಬಿಸಿನೀರೇ ಕುಡಿದು ಬದುಕ್ತಾ ಇದ್ರು. ಅದು ಬಹಳ, ಆ ಒಂದು ಸಂದರ್ಭವನ್ನ ನೆನೆಸ್ಕೊಂಡು ಬಹಳ ಹತ್ತಿದ್ದಾರೆ ಅವರು. ಆ ನಂತರದ ದಿನಗಳಲ್ಲಿ ಪೌಷ್ಟಿಕ ಆಹಾರದ ಹೋರಾಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. 5 ವರ್ಷ ಅವರ ನೇತೃತ್ವದಲ್ಲಿ ಪೌಷ್ಟಿಕ ಆಹಾರ ಕೊಡಬೇಕು ಸರ್ಕಾರ ಅಂತ ಹೇಳಿ. ಆವಾಗ ನಮ್ಮ JDS ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಆ ಸಂದರ್ಭದಲ್ಲಿ ಬೇಡಿಕೆಯನ್ನ ಮಂಡಿಸಿ ನಿರಂತರ 5 ವರ್ಷಗಳ ಕಾಲ ಬೇಡಿಕೆಯನ್ನಿಟ್ಟು ಕೇಂದ್ರ ಸರ್ಕಾರದಿಂದ ಪೌಷ್ಟಿಕ ಆಹಾರವನ್ನು ಕೊಡುವಂತ ಒಂದು ಹೋರಾಟವನ್ನು ಕೂಡ ಅವರ ನೇತೃತ್ವದಲ್ಲಿ ಮಾಡಿದ್ದು. ಎಸ್ ಸರ್. ಈ ಸಂದರ್ಭದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಣ್ಣಿನಲ್ಲಿ ಹೂಳುವ ಮೂಲಕ ಅದು ಮಾಡುವ ಒಂದು ಸಂಪ್ರದಾಯ ಇತ್ತ, ಅದು ಮಾಡ್ಲಾಗ್ಲಿಲ್ವಾ? ಹೌದು, ಖಂಡಿತ ಅದು ಅದೇ ರೀತಿ ಮಾಡಬೇಕಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಗೆ ಅಲ್ಲಿ ಕೊಂಡೋಗ್ಲಿಕ್ಕೆ ಆಗಿಲ್ಲ. ಅಂದ್ರೆ ಅವರ ಹುಟ್ಟೂರಲ್ಲಿ ಅಲ್ಲಿ ಪಕ್ಕದಲ್ಲಿ ಸೀಲ್ ಡೌನ್ ಮಾಡಲಾಗಿತ್ತಂತೆ. ಹಾಗಾಗಿ ನಮ್ಗೆ ಆ ಅಂತ್ಯ ಸಂಸ್ಕಾರವನ್ನ ಅವರ ಹುಟ್ಟೂರಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಹಾಗಾಗಿ ಅನಿವಾರ್ಯವಾಗಿ ಇಲ್ಲಿ ಮಂಗಳೂರಲ್ಲಿ ಮಾಡಿದ್ದೇವೆ ನಾವು. ಪೌಷ್ಟಿಕಾಂಶದ ಕೊರತೆಯಿಂದಲೇ ಇವತ್ತು ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇರುವಂತದ್ದು, ಅಂದ್ರೆ ಬಹಳ ಬೇಗನೆ ಮರಣ ಆಗ್ತದೆ ಅನ್ನೋದು. ಹೌದು. ಗೋಕುಲದಾಸರು 90 ವರ್ಷ ಬದುಕಿದ್ರು. ಹೌದು. ಬಹುಶಃ ಸಮುದಾಯದಲ್ಲಿ ಇಷ್ಟು ವರ್ಷ ಬದುಕಿದವರು ಇದ್ದಾರಾ ಅಥವಾ ಈಗ ಬಹಳ ಕಡಿಮೆ ಸರ್. ಇತ್ತೀಚೆಗಂತೂ ಬಹಳ ಕಡಿಮೆ. ನಾವೆಲ್ಲ ಚಿಕ್ಕನ್ನಲ್ಲಿರುವಾಗ ತುಂಬಾ ಜನ ಇದ್ರು, ತುಂಬಾ ಜನ 100 ವರ್ಷಕ್ಕಿಂತ ಹೆಚ್ಚು ಬದುಕಿದವರು ತುಂಬಾ ಜನರನ್ನು ನಾವು ಕಂಡಿದ್ದೇವೆ. ಆದ್ರೆ ಇತ್ತೀಚೆಗೆ ಅಂತ ಒಂದು ಆಯುಷ್ಯ ನಮ್ಮಲ್ಲಿ ಇಲ್ಲ. ಬಹಳ ಬೇಸರ ಸಂಗತಿ. ಸರ್ಕಾರ ಕೂಡ ಅದಕ್ಕೆ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಯನ್ನ ಸ್ಪಂದಿಸಿದ್ದಾರೆ ಸರ್ಕಾರ ಕೂಡ. ಎಲ್ಲದಕ್ಕೂ ಕಾರಣ ಗೋಕುಲದಾಸರು. ಎಸ್ ಸರ್. ಬಾಲರಾಜ್, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿ. ಸರಿ. ಎಂದೆಂದಿಗೂ ನಮ್ಮೊಂದಿಗೆ ಕಾರ್ಯಕ್ರಮವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಬಹಳಷ್ಟು ಅಂಶಗಳ ಕಡೆಗೆ ನಾವು ಗಮನವನ್ನ ಹರಿಸಿದ್ದೇವೆ. ನಾಳೆ ಮತ್ತೊಬ್ಬ ಅತಿಥಿಯ ಜೊತೆಗೂ ನಾನು ನನ್ನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.